ನಾನು ದೀಕ್ಷಾ ಬಂಗೇರ. ಆಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ. ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಮಳೆಯ ನಡುವೆ ಮಹಾವೀರ ಕಲಶ ಯೋಗ. ಪಂಪ್ವೆಲ್ ಮೇಲ್ಸೇತುವೆಯ ನಿರ್ಮಾಣದ ವೇಳೆ 2016ರಲ್ಲಿ ತೆರವುಗೊಳಿಸಲಾಗಿದ್ದ ಮಂಗಳೂರಿಗೆ ಮುಕುಟವಾಗಿದ್ದಂತಹ ಕಲಶವನ್ನ ಪಂಪ್ವೆಲ್ ಮಹಾವೀರ ವೃತ್ತದಲ್ಲಿ ಮರುಸ್ಥಾಪನೆ ಮಾಡಲಾಗಿದೆ. ಪಂಪ್ವೆಲ್ನಿಂದ ಪಡೀಲು ತೆರಳುವ ರಸ್ತೆಯ ಮಧ್ಯದಲ್ಲಿರುವ ವೃತ್ತದಲ್ಲಿ ಕಲಶವನ್ನ ಇರಿಸಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಪಂಪ್ವೆಲ್ ಮೇಲ್ಸೇತುವೆ ನಿರ್ಮಾಣದ ವೇಳೆ ಅಂದ್ರೆ 2016ರಲ್ಲಿ ತೆರವುಗೊಳಿಸಲಾಗಿದ್ದ ಮಂಗಳೂರಿಗೆ ಮುಕುಟವಾಗಿದ್ದ ಕಲಶವನ್ನ ಪಂಪ್ವೆಲ್ ಮಹಾವೀರ ವೃತ್ತದಲ್ಲಿ ಮರುಸ್ಥಾಪನೆ ಮಾಡಲಾಗಿದೆ. ಪಂಪ್ವೆಲ್ನಿಂದ ಪಡೀಲ್ ತೆರಳುವ ರಸ್ತೆಯ ಮಧ್ಯದಲ್ಲಿರುವ ವೃತ್ತದಲ್ಲಿ ಕಲಶವನ್ನ ಇರಿಸಲಾಗಿದೆ. ಕಳೆದ ಸೋಮವಾರ ರಾತ್ರಿ 8:30ಕ್ಕೆ ಆರಂಭಿಸಲಾದ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮಂಗಳವಾರ ನಸುಕಿನ ಜಾವ 4:30ಕ್ಕೆ ಪೊಲೀಸ್ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಹಾಗೂ ಸ್ಥಳೀಯ ಯುವಕರ ಸಹಕಾರದಿಂದ ಕಲಶ ಮರುಸ್ಥಾಪನೆ ಮಾಡಲಾಗಿದೆ. ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷ ಪುಷ್ಪರಾಜ್ ಜೈನ್, ಕಾರ್ಯದರ್ಶಿ ಸಚಿನ್ ಕುಮಾರ್, ಕೋಶಾಧಿಕಾರಿ ವಿಜೇಶ್ ಬಳ್ಳಾಲ್, ಹಿಂದೂ ಮುಖಂಡ ಶರಣ್ ಪಂಪ್ವೆಲ್, ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸುಮಾರು 40ಕ್ಕೂ ಅಧಿಕ ಮಂದಿ ಸ್ಥಳಾಂತರದ ವೇಳೆ ನೆರವಾದರು. 30 ಅಡಿ ಎತ್ತರದ ಕಲಶವನ್ನ ಕಂಕನಾಡಿ ರಸ್ತೆಯಿಂದ ಪಡೀಲ್ ರಸ್ತೆಗೆ ರವಾನಿಸಲು ಫ್ಲೈಓವರ್ ಅಡಿಯಿಂದ ಸಾಧ್ಯವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಟ್ರೇಲರ್ನಲ್ಲಿ ನಂತೂರ್ ಮೂಲಕ ಕೊಂಡೊಯ್ಯುವ ನಿರ್ಧಾರ ಮಾಡಲಾಯಿತು. ಆದರೆ ಹೆದ್ದಾರಿಯಲ್ಲಿದ್ದ ಬ್ಯಾಂಕ್ನ ಸೈನ್ ಬೋರ್ಡ್ ಅಡ್ಡಿಯಾಗಿದ್ದು, ನಂತೂರುವರೆಗೆ ತೆರಳಿದ ಟ್ರೇಲರ್ ಅಲ್ಲಿ ಯೂಟರ್ನ್ ಹೊಡೆದು ಅದೇ ರಸ್ತೆಯಲ್ಲಿ ಮರಳಿತ್ತು. ಬಳಿಕ ಜಪ್ಪಿನಮೊಗರುವರೆಗೆ ವಿರುದ್ಧ ದಿಕ್ಕಿನಲ್ಲಿ ಕೊಂಡೊಯ್ದು ಅಲ್ಲಿ ಟ್ರೇಲರ್ ಮತ್ತೊಂದು ಬದಿಯ ರಸ್ತೆಗೆ ತೆರಳಿ ಅಲ್ಲಿಂದ ಸರ್ವಿಸ್ ರಸ್ತೆಯ ಮೂಲಕ ಪಂಪ್ವೆಲ್ನ ಪಡೀಲ್ ರಸ್ತೆಯತ್ತ ಕಲಶ ರವಾನಿಸಲಾಯಿತು. ಸುದೀರ್ಘ 8 ತಾಸುಗಳ ಕಾರ್ಯಾಚರಣೆಯಲ್ಲಿ 22 ಟನ್ ಭಾರದ ಕಲಶವನ್ನ ಸ್ಥಳಾಂತರ ಮಾಡಲು ಜೆಸಿಬಿ, 3 ಕ್ರೇನ್ ಹಾಗೂ ಟ್ರೇಲರ್ ಬಳಕೆಯಾಯಿತು. 43 ಸೆನ್ಸ್ ಜಾಗದಲ್ಲಿದ್ದ ಮಹಾವೀರ ವೃತ್ತದಲ್ಲಿ 2006ರಲ್ಲಿ ಕಲಶ ನಿರ್ಮಾಣವಾಗಿತ್ತು. ಪಂಪ್ವೆಲ್ ಮೇಲ್ಸೇತುವೆ ನಿರ್ಮಾಣ ಹಿನ್ನೆಲೆಯಲ್ಲಿ 2016ರ ಮಾರ್ಚ್ ತಿಂಗಳಲ್ಲಿ ಕಲಶವನ್ನ ಪಂಪ್ವೆಲ್ ಹೊರಟಾಣೆಯ ಬಳಿಯ ಖಾಲಿ ಜಾಗದಲ್ಲಿ ತಾತ್ಕಾಲಿಕವಾಗಿ ಇರಿಸಲಾಗಿತ್ತು. ಅಲ್ಲಿ ಸಮರ್ಪಕ ನಿರ್ವಹಣೆ ಇಲ್ಲದೆ ಕಲಶ ಮಂಕಾದ ಸ್ಥಿತಿಯಲ್ಲಿತ್ತು. ಕಳೆದ 9 ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಕಳಶವನ್ನ ಸ್ಥಳಾಂತರ ಮಾಡುವಂತೆ ಜೈನ್ ಸೊಸೈಟಿ ಹಾಗೂ ಜೈನ ಸಮಾಜ ನಿರಂತರವಾಗಿ ಪಾಲಿಕೆಯನ್ನ ಆಗ್ರಹಿಸಿತ್ತು. ಕಳೆದ ಕೆಲವು ತಿಂಗಳ ಹಿಂದೆ ಸ್ಥಳಾಂತರಕ್ಕೆ ಪಾಲಿಕೆ ಸೂಚನೆ ನೀಡಿತ್ತು. ಪಾಲಿಕೆಯ ಮಾರ್ಗಸೂಚಿಗಳನ್ವಯ ಕಳಶ ಮರುಸ್ಥಾಪನೆ ಕೆಲಸ ಮಾಡಲಾಗಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 9 ವರ್ಷದ ಬಳಿಕ ಕಲಶವನ್ನ ಮರುಸ್ಥಾಪನೆ ಮಾಡಲಾಗಿದೆ ಸರ್, ಆದ್ರೆ ಇದು ಯಾಕಿಷ್ಟೊಂದು ವಿಳಂಬ ಆಯಿತು ಅಂತ? ನೋಡಿ, ಕಲಶವನ್ನು ತೆರವುಗೊಳಿಸಿದ ನಂತರ ಅದರಲ್ಲಿ ಪಕ್ಕದಲ್ಲಿ ಪೊಲೀಸ್ ಔಟ್ ಪೋಸ್ಟ್ ಇದೆ, ಅದರ ಪಕ್ಕದಲ್ಲಿ ಇರಿಸಲಾಗಿದೆ. ಅದನ್ನು ನಿರ್ವಹಣೆ ಮಾಡಲಿಲ್ಲ ಒಂದು. ಅದನ್ನು ಆ ಸಂದರ್ಭದಲ್ಲಿ ಅಲ್ಲೇ ಸೂಕ್ತ ಜಾಗವನ್ನು ನಿರ್ಮಿಸಿ ಅಲ್ಲಿ ಇಟ್ಟಿದ್ರೆ ಅದನ್ನು ನಿರ್ವಹಣೆ ಮಾಡ್ತಿದ್ರೆ ಕಲಶ ಆ ಮೊದಲೇಗಿತ್ತು ಅದೇ ರೀತಿ ಇರ್ತಾ ಇತ್ತು. ಆದರೆ ಅದನ್ನು ನಿರ್ವಹಣೆ ಮಾಡಲಿಲ್ಲ ಮಹಾನಗರ ಪಾಲಿಕೆ. ತದನಂತರ ಫ್ಲೈಓವರ್ ನಿರ್ಮಾಣ ಆಯಿತು, ಸರ್ವಿಸ್ ರೋಡ್ಗಳು ನಿರ್ಮಾಣ ಆಯಿತು. ಸರ್ವಿಸ್ ರೋಡ್ ನಿರ್ಮಾಣ ಆದಮೇಲೆ ಕಲಶವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು ಎನ್ನುವಂಥ ಇಚ್ಛೆ ಯಾರಿಗೂ ಇರಲಿಲ್ಲ. ಹೇಗೋ ಒಂದು ಕಡೆಯಲ್ಲಿ ಇದೆ ಅಲ್ಲ, ಅದು ಅಲ್ಲೇ ಇರಲಿ ಅಂತ ಹೇಳಿ ಒಂದು ಭಾವನೆಯೂ ಇತ್ತು. ಅದನ್ನು ಎದುರಿಗೆ ಇಡಬೇಕು, ಯಾಕಂತ ಹೇಳಿದ್ರೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹೇಗೆ ಬಂದು ಅಲ್ಲಿಗೆ ಜಾಯಿಂಟ್ ಆಗ್ತದ, ಅಲ್ಲೇ ಇಡಬೇಕು ಅನ್ನೋದು ಒಂದು ಕಲ್ಪನೆ ಇತ್ತು. ಮೊದಲು ಅಲ್ಲೇ ಇತ್ತಲ್ಲ, ಅಲ್ಲೇ ಇಡುವ ಅಂತ ಹೇಳಿ. ಆದರೆ ಕೆಲವರ ಆಕ್ಷೇಪ ಏನಿತ್ತು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಗಾತ್ರದ ಕಲಶ ಅದು ಸಂಚಾರ ವ್ಯವಸ್ಥೆಗೆ ಸ್ವಲ್ಪ ಅಡ್ಡಿ ಬರ್ಬೋದು ಎನ್ನುವಂತ ಕಾರಣಗಳು ಇತ್ತು. ಅದರಿಂದಾಗಿ ಎಲ್ಲರ ಒಮ್ಮತ ಅಭಿಪ್ರಾಯದಿಂದ ಅಲ್ಲಿ ಕಲಶವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತ ಇಚ್ಛೆ ಇರಲಿಲ್ಲ. ಮಹಾನಗರ ಪಾಲಿಕೆಯು ಅದಕ್ಕೆ ಸಂಬಂಧಪಟ್ಟು
ಸಂಬಂಧಿತ ಇಲಾಖೆಗಳಿಂದ ಅಭಿಪ್ರಾಯ ಕೇಳಿತ್ತು. ಮುಖ್ಯವಾಗಿ ಅವರು ಕೇಳುವುದು ಪೊಲೀಸ್ ಇಲಾಖೆಯ ಅಭಿಪ್ರಾಯ. ಅಲ್ಲಿ ಕಲಶ ಇಟ್ಟರೆ ಅಷ್ಟು ದೊಡ್ಡ ಕಲಶವನ್ನು ಅಲ್ಲಿ ಈ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ, ಮೊದಲಾದ್ರೆ ಫ್ಲೈಓವರ್ ಇರಲಿಲ್ಲ, ಅಲ್ಲಿ ಜಾಗ ಇತ್ತು, ಅದ್ರ ಮೇಲೆ ಫ್ಲೈಓವರ್ ಬಂತು, ಅದೇ ಜಾಗದಲ್ಲಿ ಫ್ಲೈಓವರ್ ಬಂತು. ಆದ್ರಿಂದ ಅಲ್ಲಿ ಕಲಶ ಇಟ್ಟರೆ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ಬೋದಾ ಅಂತ ಹೇಳಿ. ಸಾಧಾರಣವಾಗಿ ನಿಮ್ಗೆ ನೋಡಿದ್ರೆ ಅದು ತೊಂದರೆ ಆದಾಗ ಇರ್ತದೆ. ಅದ್ರ ಮಿಡ್ಲಿಗೆ ಇಟ್ರೆ ನಿಮ್ಗೆ ಆ ಕಡೆಯಿಂದ ಬರುವಂತ ವಾಹನಗಳಿಗೆ ಈ ಕಡೆಯಿಂದ ಹೋಗುವಂತ ವಾಹನಗಳ ಚಲನೆ ಗೊತ್ತಾಗುವುದಿಲ್ಲ, ಅಡ್ಡ ಬರುತ್ತೆ. ಮತ್ತೊಂದು ಕಡೆ ಅಂತ ಹೇಳಿದ್ರೆ ಆ ಸರ್ವಿಸ್ ರೋಡಿಗೆ ನಿಮ್ಮ ತೊಕೊಟ ಕಡೆಗೆ ಹೋಗ್ಬೇಕಾದ್ರೆ ನೀವು ಫ್ಲೈಓವರ್ನ ಅಡಿಯಿಂದಲೇ ಹೋಗ್ಬೇಕು. ಆಗ ಈ ಕಳಸದ ಅಡ್ಡದಿಂದಲೇ ಹೋಗ್ಬೇಕು. ಯಾವ ವಾಹನ ಹೋಗ್ತದೆ ಅಂತ ಹೇಳಿ ಈಚೆಯಿಂದ ಬರುವ ವಾಹನಕ್ಕೆ ಗೊತ್ತಾಗುದಿಲ್ಲ, ಅಲ್ಲಿ ಕಳಸ ಅಡ್ಡ ಬರುತ್ತೆ. ಆದ್ದರಿಂದ ಕೆಲವು ತಾಂತ್ರಿಕ ತೊಂದರೆಗಳು ಅಲ್ಲಿ ಸೃಷ್ಟಿಯಾಗಬಹುದು ಎನ್ನುವಂತ ಆತಂಕ ಇತ್ತು. ಅದಕ್ಕಾಗಿ ಅವರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಕೇಳಿದಾಗ ಪೊಲೀಸರು ಕೊಡುವುದಾ ಬೇಡವಾ ಎನ್ನುವಂತ ಗೊಂದಲದಲ್ಲಿದ್ರು. ಯಾಕಂತ ಹೇಳಿದ್ರೆ ಮೊದಲು ಇತ್ತಲ್ಲ, ಈಗ ಏನಿಲ್ಲ ಅಂತ ಯಾರಾದ್ರೂ ಕೇಳ್ಬೋದು. ಅಂದ್ರೆ ಮೊದಲು ಇದ್ದ ಸಂದರ್ಭದಲ್ಲಿ ಮೇಲೆ ಫ್ಲೈಓವರ್ ಇರಲಿಲ್ಲ, ಈಗ ಫ್ಲೈಓವರ್ ಹೇಗೋ ಅದು ಗೋಡೆ ಕಟ್ಟಿ ಅಡ್ಡಾಗಿದೆ. ನಿಮ್ಗೆ ಪಿಲ್ಲರ್ ಮೇಲೆ ಫ್ಲೈಓವರ್ ಕಟ್ಟಿದ್ದಲ್ಲ, ಗೋಡೆಯನ್ನೇ ಕಟ್ಟಿರೋದು, ಗೊತ್ತಾಯ್ತಾ? ಈ ಕಡೆಯಿಂದ ಆ ಕಡೆಗೆ ನಿಮ್ಗೆ ಸಂಪರ್ಕಗಳಿಲ್ಲ. ಅದರಿಂದಾಗಿ ಅಲ್ಲಿ ಅದ ಸಮಸ್ಯೆ ಇದೆ. ಮತ್ತೊಂದು ಕಡೆಯಿಂದ ಈ ಕಡೆಯಿಂದ ಅದೇ ಸಮಸ್ಯೆ ಇದೆ. ಇದು ಮಧ್ಯಕ್ಕೆ ಪುನಃ ಇದೊಂದು ಅಡ್ಡ ಬಂದರೆ ವಾಹನ ಸವಾರರಿಗೆ ಸರಿಯಾಗಿ ಗೋಚರ ಆಗದೆ ಇರ್ಬೋದು, ಇದು ಅಪಘಾತಕ್ಕೆ ಕಾರಣವಾಗಬಹುದು ಎನ್ನುವಂತ ಅಭಿಪ್ರಾಯ ಪೊಲೀಸರದಿತ್ತು. ಅದೇ ರೀತಿ ಆ ಅಭಿಪ್ರಾಯವನ್ನು ನೇರವಾಗಿ ವ್ಯಕ್ತಪಡಿಸಲಿಕ್ಕೆ ಪೊಲೀಸರಿಂದಲೂ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸಮುದಾಯ ನಿರ್ಮಾಣ ಮಾಡಿದಂತ ಕಳಶ, ಆ ಸಮುದಾಯದ ಒತ್ತಡ ಇತ್ತು, ಜೊತೆಗೆ ಸಮುದಾಯದೊಟ್ಟಿಗೆ ಸಾರ್ವಜನಿಕರು ಸೇರಿಕೊಂಡಿದ್ರು. ಆದ್ದರಿಂದ ಆ ಸಮುದಾಯದ ಒತ್ತಡ ಇತ್ತು, ಅದಲ್ಲೇ ಇರಬೇಕು ಅಂತೇಳಿ. ಮತ್ತೊಂದು ಅದು ಚಂದ ಕಾಣ್ತಾ ಇತ್ತು ಮಂಗಳೂರು ನಗರದ ಹೆಬ್ಬಾಗಿಲಿಗೆ. ಇದು ಮಂಗಳೂರು ನಗರದ ಹೆಬ್ಬಾಗಿಲು. ಅದು ಪಂಪೇಲು ಸರ್ಕಲ್ ಅಂತ ಹೇಳಿದ ಕೂಡಲೇ ಅದು ಹೆಬ್ಬಾಗಿಲು. ನಾವು ಅದನ್ನು ಪಡೀಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಶ್ರೀನಿವಾಸ ಮಲ್ಯ ವೃತ್ತ ಇದೆ, ಅಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಇದು ಹೆಬ್ಬಾಗಿಲು ಅಂತ ಹೇಳಿ. ಯಾವತ್ತು ಮಂಗಳೂರಿಗೆ ಪಂಪೇಲು ಹೆಬ್ಬಾಗಿಲು ಅಂತ ಹೇಳಿ. ಆಕ್ಚುಲಿ ಪಡೀಲಿ ಹೆಬ್ಬಾಗಿಲು ಆಗಬೇಕು ನಮ್ಗೆ, ಪಂಪೇಲು ಹೆಬ್ಬಾಗಿಲು ಹಾಗೆ ಆಗಿತ್ತು. ಅದರಿಂದ ಪಡೀಲಿ ಪಂಪೇಲೆ ಇದಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಕೇರಳಕ್ಕೂ ಸಂಪರ್ಕ, ಈ ಕಡೆಯಿಂದ ಉಡುಪಿಗೂ ಸಂಪರ್ಕ. ಆ ರೀತಿಯ ಒಂದು ಹೆಬ್ಬಾಗಿಲು ಅದು. ಆ ಹೆಬ್ಬಾಗಿಲಿಗೆ ಅದೊಂದು ಚಂದ ಕಾಣ್ತಾ ಇತ್ತು. ಮಂಗಳೂರು ಬಂತು ಅಂತ ಹೇಳಿದ ಕೂಡಲೇ ಸುರಿಗೆ ಹುಡುಗೋದು ಕಲಶ ಉಂಟಾ ಅಂತ ಹೇಳಿ. ಕಲಶ ಬಂದ್ರೆ ಮಂಗಳೂರು ಬಂತಂತ ಲೆಕ್ಕ. ಇಲ್ಲಾಂದ್ರೆ ನೋಡಿ, ಮಂಗಳೂರು ನಗರ ಅಂತ ಹೇಳಿದ್ರೆ ನಿಮ್ಗೆ ಅದೊಂದು ವಿಚಿತ್ರ ರೀತಿಯ ಒಂದು ನಗರ. ನಿಮ್ಗೆ ನೋಡಿ ಅಂತೆ ಮಂಗಳೂರು ಎನ್ನುವಂತ ಪ್ಲೇಸ್ ಇಡೀ ನಗರದಲ್ಲಿ ಎಲ್ಲಿಯಾದ್ರೂ ಹುಡುಕಿ ಅಂತೆ ಎಲ್ಲೂ ಇಲ್ಲ. ನಿಮ್ಗೆ ಪಂಪಲ್ ಸಿಗುತ್ತೆ, ಕಂಕನಾಡಿ ಸಿಗುತ್ತೆ, ವೆಲೆನ್ಸಿ ಸಿಗುತ್ತೆ, ಬೆಂದೂರಲ್ಲಿ ಸಿಗುತ್ತೆ, ಜ್ಯೋತಿ ಸಿಗುತ್ತೆ, ಬಲ್ಮಠ ಸಿಗುತ್ತೆ, ಪಳ್ಳೀರ್ ಸಿಗುತ್ತೆ, ಹೈಲ್ಯಾಂಡ್ ಸಿಗುತ್ತೆ, ಮಂಗಳೂರು ಸಿಗೋದಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಜಾಗಗಳು ಸೇರಿ ಒಂದು ಮಂಗಳೂರು. ಆದ್ರಿಂದಾಗಿ ಮಂಗಳೂರಿಗೆ ಎಂಟ್ರಿ ಆಗುವಾಗ ನಿಮ್ಗೆ ಐಡೆಂಟಿಟಿ ಅಂತ ಕಾಣೋದು ಅದೊಂದು ಕಲಶ. 2006 ಅದನ್ನು ಜೈನ ಸೊಸೈಟಿಯವರು ಸ್ಥಾಪನೆ ಮಾಡಿದ್ದು. ಅದಕ್ಕಿಂತ ಮೊದಲೇ ಅವರೊಂದು ಪ್ರಸ್ತಾವನೆ ಕೊಟ್ಟಿದ್ರು, ನಾವೊಂದು ವೃತ್ತವನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಮಹಾನಗರ ಪಾಲಿಕೆ ಕೊಟ್ಟಿದ್ರು. ಮತ್ತೆ ನಾವೇ ನಮ್ಮ ಖರ್ಚಲ್ಲಿ ನಾವು ಮಾಡ್ತೇವೆ, ಅದನ್ನು ಮತ್ತೆ ನಿರ್ವಹಣೆಗೆ ನಿಮ್ಗೆ ಬಿಟ್ಟು ಕೊಡ್ತೇವೆ ಅಂತ ಹೇಳಿ. ಆ ರೀತಿಯಾಗಿ ಅದು ಸಹ ಕೆಲವು ವರ್ಷಗಳ ಕಾಲ ಒಯ್ದಾಟ ಆಗಿ ಕೊನೆಗೆ ಅದು ಅನುಮತಿ 2006 ಸಿಕ್ಕಿತ್ತು. ಅವರು ಅಷ್ಟು ಸುಂದರವಾದ ಒಂದು ಕಲಶವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಮೊದಲು ಬಾರಿ ತಮಾಷೆ ಇತ್ತು ಅದರ ಬಗ್ಗೆ. ಜೈನರು ಅಲ್ಲಿ ವೃತ್ತ ನಿರ್ಮಾಣ ಮಾಡ್ತಾರಂತೆ, ಮತ್ತೆ ಅವರ ಧರ್ಮದ ಯಾವುದಾದ್ರೂ ಕುರುಹುಗಳನ್ನ ಅಲ್ಲಿ ಇಡ್ತಾರೆ ಅಂತ ಹೇಳಿದ್ರು. ಆಗ ಗೊಮ್ಮಟೇಶ್ವರ ನಿಲ್ಲಿಸ್ತಾರೆ ಅನ್ನುವಂಥ ಸುದ್ದಿ ಹರಡಿತ್ತು. ಆ ರೀತಿ ಎಲ್ಲ ಸುದ್ದಿ ಹರಡಿತ್ತು. ಮತ್ತೆ ಯಾವ್ದಾದ್ರು ಬಸದಿಯ ಪ್ರತಿರೂಪ ಇರ್ಬೋದು, ಅದು ಎಲ್ಲ ಇದ್ರೆ ಅದು ರಸ್ತೆ ಸಂಚಾರಕ್ಕೆ ತುಂಬಾ ತೊಡಕಾಗ್ತದೆ ಎನ್ನುವಂಥ ಅಭಿಪ್ರಾಯಗಳು, ಸಾಮಾನ್ಯವಾಗಿ ಇಂಥ ವಿರೋಧಾಭಾಸದ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಆದ್ರೆ ಅವರ ಮನಸ್ಸಲ್ಲಿ ಅಂಥದ್ದೇನಿರಲಿಲ್ಲ. ಅವರು ಇಂಥ ಒಂದು ಕಲಶ ಅಂತ ಹೇಳಿದ್ರೆ ನಮಗೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಿಗೆ ನಾವು ಕಲಶ ಪ್ರತಿಷ್ಠಾಪನೆ
ಮುಖ್ಯ. ಮುಖ್ಯ ಹೌದು. ಅದರಿಂದಾಗಿ ಅದು ಮೊದಲು ಆಗಬೇಕಾದ್ದು, ಅದರಿಂದ ಹೆಬ್ಬಾಗಿಲಿಗೆ ಅದು ಮುಖ್ಯ. ಅದರಿಂದಾಗಿ ಅದನ್ನು ಮಾಡಬೇಕಂತೆಲ್ಲ ಅವರು ತೀರ್ಮಾನ ಮಾಡಿದ್ದರು. ಅದೇ ರೀತಿಯಾಗಿ ಅದನ್ನು ಸ್ಥಾಪನೆ ಮಾಡಿದ್ರು. ಮತ್ತು ನಿರ್ವಹಣೆ ಸಹ ಕೆಲವು ವರ್ಷ ಅವರೇ ಮಾಡಿದ್ದು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡಲಿಲ್ಲ ಅದು ಸುತ್ತಮುತ್ತ. ಈಗಲೂ ಸಹ ಅಷ್ಟೇ, ಅದನ್ನು ಅಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಕೊಂಡೋಗಿ ಇಟ್ಟಿದ್ದಾರೆ. ಅದಕ್ಕೆ ಸುಂದರವಾದಂಥ ಒಂದು ಹೂದೋಟ ನಿರ್ಮಾಣ ಆಗುತ್ತೆ, ಲೈಟಿಂಗ್ ಬರುತ್ತೆ. ಅದರಿಂದಾಗಿ ಅದು ಇನ್ನೊಂದು ವರ್ಷ ಆಗುವಾಗ ಇನ್ನೊಂದು 3-4 ತಿಂಗಳಲ್ಲಿ ಆ ಎಲ್ಲ ಕೆಲಸ ಮುಗೀತದೆ. 3-4 ತಿಂಗಳಲ್ಲಿ ಮುಗಿಬೋದಾ ಸರ್? ಮುಗಿತದೆ, ಮಳೆಗಾಲ ಮುಗಿಯೋ ಇಲ್ಲ 3-4 ತಿಂಗಳಲ್ಲಿ ಮಳೆಗಾಲ ಮುಗಿಯೋ ಮೊದಲೇ ಇದರ ಕೆಲಸ ಎಲ್ಲ ಮುಗಿಸ್ತಾರೆ. ಅದು ಹೂದೋಟದ್ದು, ಲೈಟಿಂಗ್ ಇದ್ದು ಇದೆಲ್ಲ ಕೆಲಸ ಮುಗಿಸ್ತಾರೆ. ಮತ್ತೆ ಈಗ ಅದು ನಿರ್ವಹಣೆ ಇಲ್ಲದೆ ಮಂಕಾಗಿದೆ ಅಲ್ಲ, ಅದು ಸಹ ಸುಂದರವಾಗಿ ಪಾಲಿಶ್ ಆಗುತ್ತೆ. ಆ ರೀತಿಯಾಗಿ ಚಂದ ಮಾಡಿ ಅಂತೂ ಮಂಗಳೂರಿಗೆ ಒಂದು ಹೆಬ್ಬಾಗಿಲಿಗೆ, ಮಂಗಳೂರಿನ ಹೆಬ್ಬಾಗಿಲಿಗೆ ಒಂದು ಕಳಶಪ್ರಾಯ ಆಗುತ್ತೆ ಅಷ್ಟೇ. ಇದು ಇನ್ನು ಡಿಲೇ ಆಗೋದಕ್ಕೆ ಏನು ಮೇನ್ ರೀಸನ್ ಅಂತ ನೋಡಿ, ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳು ಇರ್ತವೆ. ಮಹಾನಗರ ಪಾಲಿಕೆ ಅದನ್ನು ಆರಂಭದಲ್ಲಿಯೇ ತೀರ್ಮಾನ ತಗೊಳ್ಬೇಕಿತ್ತು. ಯಾವಾಗ ತೆಗ್ದೆವೋ ಅದನ್ನು ನಾವು ಯಾವಾಗ ಇಡ್ತೇವೆ ಅಂತೇಳಿ. ಫ್ಲೈಓವರ್ನ ಸಮಸ್ಯೆ, ಫ್ಲೈಓವರ್ ನಿರ್ಮಾಣ ಆದಾಗ ಫ್ಲೈಓವರ್ಗಿಂತ ಜಾಸ್ತಿ ಸಮಸ್ಯೆ ಫ್ಲೈಓವರ್ನ ನಂತರ ಆಯಿತು. ಫ್ಲೈಓವರ್ ಎಷ್ಟು ನಿರ್ಮಾಣದ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಯ್ತಾ, ಫ್ಲೈಓವರ್ ನಿರ್ಮಾಣ ಆಗಿ ಅದನ್ನು ಸಂಚಾರಕ್ಕೆ ಬಿಟ್ಟು ಕೊಟ್ಟ ನಂತರ ಸಮಸ್ಯೆಗಳು ಸೃಷ್ಟಿಯಾದವು. 3-4 ವರ್ಷ ನಿರಂತರವಾಗಿ ಅಲ್ಲಿ ನೀರು ತುಂಬಿಕೊಂಡು ಸಮಸ್ಯೆ ಸೃಷ್ಟಿಯಾಯಿತು. ಆದ್ದರಿಂದಾಗಿ ಅದನ್ನು ಹೇಗೆ ಪರಿಹಾರ ಮಾಡುವುದು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಫ್ಲೈಓವರ್ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದ ರಾಜಕಾಲುವೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ಏನು ಸಮಸ್ಯೆ ಇರಲಿಲ್ಲ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಪಕ್ಕದ ಕಾಲುವೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಇದರ ಸುತ್ತುಗಳು ಏನಿತ್ತು, ಯಾವುದು ಫ್ಲೈಓವರ್ ನಿರ್ಮಾಣದಲ್ಲಿ ಇದ್ದಂಥ ವೇಸ್ಟ್ ಸುತ್ತುಗಳು, ಅದೆಲ್ಲ ಈ ಚರಂಡಿಗೆ ಹೋಗಿ ಚರಂಡಿ ತುಂಬಿಕೊಂಡು ಹೋಯಿತು. ಇದರಿಂದಾಗಿ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲದಂತಾಯಿತು. ಪ್ರತಿ ಮಳೆಗಾಲದಲ್ಲೂ ಅದೇ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆಯ ಮಧ್ಯೆ ಇದನ್ನು ತಂದು ಇಟ್ಟರೆ ಮತ್ತೊಂದು ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾರು ಅದನ್ನು ಮುತುವರ್ಜಿ ವಹಿಸಲಿಲ್ಲ. ಆಲ್ರೆಡಿ ಆ ಸಮಸ್ಯೆ ಒಂದು ಪರಿಹಾರ ಆಗಲಿ ಅಂತ. ಆ ಸಮಸ್ಯೆ ಪರಿಹಾರ ಆದ್ದು ಯಾವಾಗ? ಈ ವರ್ಷವೇ ಸ್ವಲ್ಪ ಅದು ಪರಿಹಾರ ಆದದ್ದು. ಹಿಂದಿನ DC ಅವರು ರಾಜೇಂದ್ರ ಅವರು ಸ್ಪಾಟಿಗೆ ಹೋಗಿ ಆ ಚರಂಡಿಯನ್ನು ಅವಲೋಕನ ಮಾಡಿ ಅದನ್ನು ಅಗೆಸಿದ ಮೇಲೆ ಅದು ಪರಿಹಾರ ಆದದ್ದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟದ್ದು, ನೀವು ನಿಮ್ಮ ಫ್ಲೈಓವರ್ನ ಅಡಿಯಲ್ಲಿರುವ ಚರಂಡಿಯನ್ನು ನೀವು ನಿರ್ವಹಣೆ ಮಾಡಬೇಕು ಅಂತೇಳಿ. ಇದು ಇಲ್ಲದೆ ಇದು ನಮ್ದಲ್ಲ, ಅದು ಮಹಾನಗರ ಪಾಲಿಕೆಯಿಂದ ಅವ್ರು ಕೈ ಎತ್ತಿಕೊಂಡು ಹೋಗಿದ್ರು. ಈಗ ಅವ್ರಿಗೆ ವಾಪಸ್ ಅವರೇ ಮಾಡಬೇಕು. ಅಲ್ಲಿ ಅವರ ವ್ಯಾಪ್ತಿಯಲ್ಲಿ ಅವರಿಗೆ ಉಂಟು, ಅಲ್ಲಿವರೆಗೆ ಅವರೇ ಮಾಡಬೇಕು. ಅದರ ನಂತರ ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೇಳಿ ಆಯ್ತು. ಅವರ ವ್ಯಾಪ್ತಿಯನ್ನು ಮಾಡಿದ್ರೆ ಅದು ಮಹಾನಗರ ಪಾಲಿಕೆ ಚರಂಡಿ ಒಟ್ಟಿಗೆ ಸೇರ್ಕೊಂಡು ಹೋಗ್ತದೆ, ಏನು ಸಮಸ್ಯೆ ಇಲ್ಲ. ಅದು ಮಾಡಿದ್ರು ಡಾಕ್ಟರ್ ರಾಜೇಂದ್ರ ಅವರು, ಮೊದಲನೇ DC ಅವರು ಟ್ರಾನ್ಸ್ಫರ್ ಆಗಿ ಚಾರ್ಜ್ ಬಿಟ್ಟು ಕೊಡುವ ಅಂತ ಒಂದು ದಿನದ ಮೊದಲು ಆ ಕೆಲಸ ಮಾಡಿ ಹೋಗಿದ್ದಾರೆ ಅವರು. ಅದಕ್ಕಾಗಿ ನಾವು ರಾಜೇಂದ್ರ ಅವರನ್ನು ಇವತ್ತಿಗೆ ಸಹ ನೆನಪಿಸಿಕೊಳ್ತೇವೆ. ಅದಾದ್ರೂ ಒಂದು ಒಳ್ಳೆ ಕೆಲಸ ಅಂತಿಮ ಕ್ಷಣದಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಅವರೇ DC ಆಗಿದ್ರು, ಅವ್ರು ಮಾಡಲಿಲ್ಲ. ನಿಮಗೆ ಯಾವುದೇ ಸಮಸ್ಯೆಗಳು ಸೃಷ್ಟಿಯಾದಾಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಸಮಸ್ಯೆ ಎಲ್ಲಿಂದ ಸೃಷ್ಟಿಯಾಗ್ತದೆ ಅಂತ ಅವಲೋಕನ ಮಾಡಿ ಅದಕ್ಕೆ ಪರಿಹಾರವನ್ನು ಅಲ್ಲೇ ಸೂಚಿಸಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಲ್ಲದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯೊಳಗೆ 10 ಮಂದಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ನೀವು ಮೀಟಿಂಗ್ ಮಾಡಿದ್ರೆ ಅದು ಆ ಸಮಸ್ಯೆ ಪರಿಹಾರ ಆಗಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿ ಬರ್ತಾರೆ ಅಂತೇಳಿ ಇಡೀ ಒಂದು ಮಿಷನರಿ ಬಂತಲ್ಲ, ಡಿಸ್ಟ್ರಿಕ್ಟ್ ಅಥಾರಿಟಿ ಮಿಷನರಿ ಬಂತು. ಅಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಲ್ಲಿ ಏನು ಪರಿಹಾರ ಆಗೋದಿಲ್ಲ, ಅದಕ್ಕೆ ಇನ್ನೊಂದು ಉಪಾಯವನ್ನು ಹುಡುಕಲಾಗ್ತದೆ. ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗತ್ತೆ. ಅದರಿಂದಾಗಿ ಅದನ್ನು ಇದು ಆಯ್ತು. ಅದು ಡಿಲೇ ಆಗ್ಲಿಕ್ಕೆ ಒಂದನೇದ್ದು ಇಚ್ಛಾಶಕ್ತಿ ಕೊರತೆ. ಆದ್ರೆ ಅಲ್ಲಿ ಬೇರೆ ಸಮಸ್ಯೆ ಸೃಷ್ಟಿಯಾಗಿತ್ತಲ್ಲ, ಫ್ಲೈಓವರ್ ನಿಂದ ಬೇರೆ ಸಮಸ್ಯೆ ಸೃಷ್ಟಿಯಾಗಿತ್ತಲ್ಲ, ಅದು ಸರಿಯಾಗಬೇಕಲ್ಲ. ನಿಮಗೆ ಸರ್ವಿಸ್ ರೋಡ್ ಸಹ ನಿಮಗೆ ನಿಗದಿತ ಪ್ರಮಾಣದಲ್ಲಿ ಅಗಲ ಇಲ್ಲದ್ದು. ಫ್ಲೈಓವರ್ನ ಸೈಡ್ ಇದು ಸರ್ವಿಸ್ ರೋಡ್ ಸಹ ನಿಗದಿತ ಪ್ರಮಾಣದಲ್ಲಿ ಇಲ್ಲ. ಅದು ಆಕ್ಚುಲಿ 12 ಫೀಟ್ ರೋಡ್ ಇರಬೇಕು, ಅದು 8 ಫೀಟ್ ರೋಡ್ ಇರೋದು. ಸರಿ ಅಳತೆ ಮಾಡಿ 8 ಫೀಟ್ ರೋಡ್ ಇರೋದು 12 ಫೀಟ್ ಆಗಬೇಕು.
ಅಲ್ಲ ಆ ಕಡೆ ಜಾಗ ಇಲ್ಲ ಅಂತ ಹೇಳೋದು, ಆ ಕಡೆಗೆ ಜಾಗ ಇಲ್ಲ ಅಂತ. ಯಾಕಂದ್ರೆ ಅದನ್ನು ಒತ್ತುವರಿ ಮಾಡಿದ್ದಾರೆ ಆ ಕಡೆ ಜಾಗವನ್ನು. ಆ ಕಡೆ ಜಾಗವನ್ನು ಆ ಬಿಲ್ಡಿಂಗ್ ನವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನು ಕಿತ್ತಾಗ ಆ ಬಿಲ್ಡಿಂಗ್ ಹೋಗ್ಲಿಕ್ಕೆ ಜಾಗ ರಸ್ತೆ ಇಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಿವೆ, ಅದನ್ನೆಲ್ಲ ಪರಿಹಾರ ಮಾಡಬೇಕಿತ್ತು. ಅದು ರಾಷ್ಟ್ರೀಯ ಹೆದ್ದಾರಿಗೆ ಫ್ಲೈಓವರ್ ಸಹ ರಾಷ್ಟ್ರೀಯ ಹೆದ್ದಾರಿಗೆ ಸೇರುವುದರಿಂದ, ಅವರ ವ್ಯಾಪ್ತಿಗೆ ಬರುವುದರಿಂದ ಅವರು ಅದನ್ನು ಸಹ ಮಾಡಬೇಕಿತ್ತು. ಈಗ ನೀವು ಪಾಂಡೆಮಂಗಳೂರು ಫ್ಲೈಓವರ್ ನೋಡ್ಬೇಕೀಗ ಎಷ್ಟು ಚಂದ ಮಾಡಿ 16 ಫೀಟ್ ಸರ್ವಿಸ್ ರೋಡ್ ಮಾಡಿದ್ದಾರೆ. 16 ಫೀಟ್ ಸರ್ವಿಸ್ ರೋಡ್ ಮಾಡಿದ್ದಾರೆ. ಸೇಮ್ ಇದು ಕರ್ನಾಟಕ ಫ್ಲೈಓವರ್ ಅಲ್ಲಿ ಆಗಿದೆ, ಕರ್ನಾಟಕ ಫ್ಲೈಓವರ್ ಅಲ್ಲಿ ಆಗಿದೆ, ಪಾಂಡೆಮಂಗಳೂರು ಫ್ಲೈಓವರ್ ಅಲ್ಲಿ ಆಗಿದೆ. ನಿಮಗೆ ಪಂಪೇಲ್ ಫ್ಲೈಓವರ್ಗೆ ಯಾಕೆ ಮಾಡಲಿಲ್ಲ ನೀವು? ಇವತ್ತಿಗೂ ಸಹ ಪಂಪೇಲ್ನಿಂದ ನಿಮಗೆ ಉಜ್ಜೋಡಿ ತನಕ ಹೋಗ್ಲಿಕ್ಕೆ ಹರಸಾಹಸ ಮಾಡಬೇಕು. ಯಾಕಂದ್ರೆ ಅಲ್ಲಿ ಆ ರಸ್ತೆಯನ್ನು ಅಗಲೀಕರಣಗೊಂಡು ಅದನ್ನು ಕಾಂಕ್ರೀಟ್ಕರಣ ಮಾಡಬೇಕು. ಅದೇ ಸಮಸ್ಯೆ ಆ ಕಡೆಯಲ್ಲಿ ಇದೆ. ಇಲ್ಲಿಂದ ತೊಕೋಡು ಕಡೆಯಿಂದ ಬರುವ ಇದರಲ್ಲಿ ಅದೇ ಸಮಸ್ಯೆ ಇದೆ. ಇಲ್ಲಿ ಪಂಪೇಲಿಂದ ನೀವು ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸರ ಮೂಲಕ ಹೋಗುವಂತ ಸರ್ವಿಸ್ ರೋಡ್ ಇದೆ, ಸೀದಾ ಹೋಗಿ ನೇರವಾಗಿ ಬೈಪಾಸ್ಗೆ ಫ್ಲೈಓವರ್ಗೆ ಟಚ್ ಆಗುವಂಥದ್ದು. ಅದು ಸಹ ಅದೇ ರೀತಿ ಇದೆ. ನಿಮಗೆ ವಾಹನಗಳನ್ನು ಹೋಗ್ಲಿಕ್ಕೆ ನಿಮಗೆ ಸರಿಯಾದ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ರೆ ನಿಮಗೆ ಎಲ್ಲೂ ಸಮಸ್ಯೆಗಳಾಗೋದಿಲ್ಲ. ಅದು ಮಾಡಬೇಕು. ಆದ್ದರಿಂದಾಗಿ ಅದೆಲ್ಲ ಮಾಡದೆ ಈ ಕಲಶವನ್ನು ಇಟ್ಟು ಇನ್ನೊಂದು ಸಮಸ್ಯೆಯನ್ನು ಯಾಕೆ ಮೈ ಮೇಲೆ ಎಳೆದುಕೊಳ್ಳುವುದು ಎನ್ನುವಂತ ಇದಿತ್ತು. ಆದರೆ ಜೈನ್ ಮಿಲ್ನವರು ಮತ್ತೆ ಇತರರು ಸತತವಾಗಿ ಒತ್ತಡ ಹಾಕಿದ್ರಿಂದ ಅಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿದ್ರು. ಮತ್ತೆ ಇದೊಂದು ಜನರಿಗೂ ಕೂಡ, ಮಂಗಳೂರಿನ ಜನತೆಗೆ ಇದೊಂದು ಕಲಶ ಇಡಬೇಕು ಅನ್ನುವಂಥದ್ದು ತುಂಬಾ ಟೈಮಿಂದ ಅವ್ರು ಹೇಳ್ತಾ ಬಂದಿದ್ದಾರೆ. ಹೌದು, ಮಂಗಳೂರಿನವರಿಗೆ ಅದೊಂದು ಬಾರಿ ಚಂದ, ಹೌದು, ನಗರಕ್ಕೆ ಒಂದು ಶೋಭೆ, ಆದ್ರಿಂದ ಅದು ಇರಬೇಕು. ಈಗ ಈಗಿನ ಜನರೇಷನ್ ಆಗಲಿ ಹಿಂದಿನ ಜನರೇಷನ್ ಕೇಳಿದ್ರೆ ಅದು ಕಲಶ ಯಾರದು ಅಂತ ಕೇಳಿದ್ರೆ ಯಾರು ಹೇಳೋದಿಲ್ಲ. ಅದು ಮಂಗಳೂರಿದು ಕಲಶ, ಮಂಗಳೂರಿದು ಕಲಶ. ಜೈನ್ ಮಿಲ್ನವ್ರದ್ದು ಕಲಶ ಅಂತ ಯಾರು ಐಡೆಂಟಿಫೈ ಮಾಡೋದಿಲ್ಲ. ಅದು ಮಂಗಳೂರಿದು ಕಲಶ, ಅದು ಮಂಗಳೂರಿಗೆ ಒಂದು ಚಂದ, ಹೆಬ್ಬಾಗಿಲು ಅಂತ ಹೇಳಿದೆ. ಅದರಿಂದ ಆ ಕಲಶವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದು ಒಳ್ಳೆಯ ಕೆಲಸ ಆಗಿದ್ದರೂ ಸಹ ಡಿಲೇ ಆಯ್ತು ಅಂತ ಒಂದು ಬೇಸರ ಬಿಟ್ರೆ ಮತ್ತೇನಿಲ್ಲ. ಇನ್ನೊಂದು ಒಂದು ತಿಂಗಳಲ್ಲಿ ಅದು ಸರ್ವಾಂಗ ಸುಂದರವಾಗಿ ಪೋಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ದಸರಾಕ್ಕೆ ಮುಂಚೆ ಏನಾದ್ರೂ ದಸರಾಕ್ಕೆ ಮುಂಚೆ ಆಗುತ್ತೆ, ದಸರಾಕ್ಕೆ ಮುಂಚೆ ಆಗುತ್ತೆ. ಏನಿಲ್ಲ, ಅದಕ್ಕೆ ಇನ್ನು ಅದನ್ನು ಚಂದ ಮಾಡಿ ಅದು ಸ್ವಲ್ಪ ಪೇಂಟಿಂಗ್ ಎಲ್ಲ ಕೆಲಸ ಇದೆ. ಮತ್ತೆ ಅಲ್ಲಿ ಗಾರ್ಡನ್ ಕೆಲಸ ಇದೆ. ಅದೆಲ್ಲ ಇವರು ಜೈನ್ ಮಿಲನ್ ಮಾಡ್ತಾರಂತೆ. ಇದು ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲೇ ಸರ್ ಆಗಿದೆ? ಇಲ್ಲ, ಇದು ಜೈನ್ ಮಿಲನ್ ಅವ್ರು ಮಾಡ್ತಾರೆ. ಜೈನ್ ಮಿಲನ್ ಅವರು ಅದರ ಖರ್ಚೆಲ್ಲ ಜೈನ್ ಮಿಲನ್. ಇದು ಸ್ಮಾರ್ಟ್ ಸಿಟಿ ಕಡೆ ಸ್ಮಾರ್ಟ್ ಸಿಟಿಗೆ ಬರಲ್ಲ. ಸ್ಮಾರ್ಟ್ ಸಿಟಿ ಇದರಲ್ಲಿ ಬರುವಂತದಲ್ಲ. ಜೈನ್ ಮಿಲನ್ ಅವರು ವೈಯಕ್ತಿಕ ಕೊಡುಗೆಯಾಗಿ ಕೊಡ್ತಾ ಇರೋದು. ಮತ್ತೆ ಅದರ ನಿರ್ವಹಣೆಯನ್ನು ಮಹಾನಗರ ಪಾಲಿಕೆ ಮಾಡಬೇಕು. ಜೈನ್ ಸೊಸೈಟಿ ಅವರು ಈ ತರ ಮಾಡಿರೋದ್ರಿಂದ ಇದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಯಾಕೆ ಸರ್ ಮುಂದಾಗ್ಲಿಲ್ಲ? ಇದನ್ನ ಜಾಗ ಅವ್ರದಲ್ಲ, ಜಾಗ ಮಂಗಳೂರು ಮಹಾನಗರ ಪಾಲಿಕೆ ಇದ್ದಲ್ಲ. ನೆಕ್ಸ್ಟ್ ಮೇಂಟೆನೆನ್ಸ್ ಮಂಗಳೂರು ಮಹಾನಗರ ಪಾಲಿಕೆ. ಮಂಗಳೂರಲ್ಲಿ ನೀವು ಹಲವು ವೃತ್ತಗಳನ್ನು ನೋಡಿ. ಪಂಪೇಲ್ ವೃತ್ತ ಮಾತ್ರ ನಿಮ್ಗೆ ಹಿಂದೆ ಸರಿದದ್ದು. ಅದೇ ನೀವು ಕೋಟಿ ಚೆನ್ನೈ ವೃತ್ತ ಎಷ್ಟು ಚಂದ ಆಗಿದೆ. ಅದಕ್ಕಿಂತ ಮೊದಲು ಮಂಗಳದೇವಿ ಹತ್ರ ವೃತ್ತ ಇದೆ, ಸಿಂಹದ ಇದರಲ್ಲಿ ನೀರು ಬರುವಂಥದ್ದು ಭಾರಿ ಚಂದ ಇದೆ. ಅದ್ರ ಲೈಟಿಂಗ್ ಎಲ್ಲ ರಾತ್ರಿ ನೋಡ್ಬೇಕು. ಆ ರೀತಿ ನಾರಾಯಣಗುರು ವೃತ್ತ, ಇದೆಲ್ಲ ಬರೀ ಚಂದವಾಗಿ ಮಂಗಳೂರಿಗೆ ಒಂದು ಶೋಭೆ ತರುವಂತ ಸರ್ಕಲ್ಗಳು. ಆದ್ದರಿಂದ ಅಂತಹ ಸರ್ಕಲ್ಗಳನ್ನ ನೀವು ಡೆವಲಪ್ ಮಾಡುವಂತ ಹೊತ್ತಿನಲ್ಲಿ ಸ್ಥಳೀಯರ ಸಹಭಾಗಿತ್ವವನ್ನು, ಕೆಲವು ಸಂಘ ಸಂಸ್ಥೆಗಳ ಸಹಭಾಗಿತ್ವವನ್ನು ಎಲ್ಲ ಪಡ್ಕೊಂಡು ಮಾಡಬೇಕು. ಅದು ಅಷ್ಟು ಚಂದ ಮಾಡಿ ಅದನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತ. ಓಕೆ ಸರ್, ಈಗ ಇದನ್ನ ತಗೊಂಡು ಬಂದು ಈಗ ನಮ್ಮ ಜೊತೆ ಈಗ ನಮ್ಮ ಜೊತೆ ಪುಷ್ಪರಾಜ್ ಜೈನ್ ಅವರಿದ್ದಾರೆ, ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷರು. ಇವರೇ ಕಾರಣಕರ್ತರು ಈ ಒಂದು ಕಲಶಕ್ಕೆ ಇನ್ನೊಂದು ಮೆರುಗನ್ನ ನೀಡೋದಕ್ಕೆ. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಮೊದಲನೇದಾಗಿ ಧನ್ಯವಾದಗಳು ಈ ಒಂದು ಕಲಶ ಮರುಸ್ಥಾಪನೆಗೆ ನೀವು ಮುಂದಾಗಿರೋದಕ್ಕೆ. ಇದನ್ನ ಇದ್ದ ಜಾಗದಿಂದ ಎಗೇನ್ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಷ್ಟು ಹರಸಾಹಸ ಪಡಬೇಕಾಯ್ತು ಅಂತ ಸರ್? ಸುಮಾರು 9 ವರ್ಷದ ಹಿಂದೆ ಫ್ಲೈಓವರ್ ಕಾಮಗಾರಿಗಾಗಿ ಅಲ್ಲಿಂದ ಕಳಶವನ್ನು ತೆರವುಗೊಳಿಸಿ ಸೈಡ್ ಅಲ್ಲಿ ಇಡಲಾಗಿತ್ತು. ನಾವು ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲಿ ವಾಹನಗಳ ದಟ್ಟಣೆ ಇರುವಾಗ ನಾವು ಆ ಸರ್ಕಲ್ ಅನ್ನು, ಮಹಾವೀರ ವೃತ್ತವನ್ನು ತೆರವುಗೊಳಿಸಕ್ಕೆ ಯಾವುದೇ ಅಬ್ಜೆಕ್ಷನ್ ಮಾಡಲಿಲ್ಲ. ಅದು ಆಯ್ತು.
ಆದ ಮೇಲೆ ಫ್ಲೈಓವರ್ ಉದ್ಘಾಟನೆ ಆಯ್ತು. ಹಾ ಅದರ ಮೇಲೆ ನಮ್ಗೆ ನಾವು ಅವರನ್ನು ಕಾರ್ಪೊರೇಷನ್ ಅನ್ನು ಜಿಲ್ಲಾಡಳಿತವನ್ನು ಮನವಿ ಮಾಡಿದೆವು. ಓಕೆ. ಬಹಳಷ್ಟು ಸಮಯ ತಗೊಂಡಿತ್ತು, ಡಾಕ್ಯುಮೆಂಟೇಶನ್ ಎಲ್ಲ ಮಾಡ್ಬೇಕಿತ್ತು ಅವರು. ಹಾ 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 ಅವರಿಗೆ ಕೌನ್ಸಿಲ್ಗೆ ಹೋಗ್ಬೇಕಿತ್ತು, ಮತ್ತೆ ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ತಡ ಆಗಿದೆ ಈಗ. ಓಕೆ. ತಡ ಆದ್ರೂ ಮಹಾನಗರ ಪಾಲಿಕೆಯಿಂದ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ, ಜಾಗವನ್ನು ಗೊತ್ತು ಮಾಡಿದ್ದಾರೆ. ಅದಕ್ಕೆ ಈಗ ಸರ್ಕಲ್ ರೆಡಿ ಆಗ್ತಾ ಇದೆ. ಹೌದು. ಅರ್ಧ ಕೆಲಸ ಆಗಿದೆ. ಮೊನ್ನೆ ರಾತ್ರಿ ಅದನ್ನು ಕಳಶವನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಅಲ್ಲೇ ಸ್ವಲ್ಪ ಅದಕ್ಕೆ ರಿಪೇರಿ ಎಲ್ಲ ಆಗ್ಲಿಕ್ಕಿದೆ, ಪೇಂಟಿಂಗ್ ಆಗ್ಲಿಕ್ಕಿದೆ, ಮತ್ತೆ ಬ್ಯೂಟಿಫಿಕೇಶನ್ ಮಾಡ್ಲಿಕ್ಕಿದೆ ಎಲ್ಲ ಆ ಸರ್ಕಲ್ ಅನ್ನು. ಅದಕ್ಕೆ ಈಗಾಗಲೇ ನಿನ್ನೆ ಕೆಲಸ ಆರಂಭ ಆಗಿದೆ. ಇನ್ನೊಂದು ತಿಂಗಳಲ್ಲಿ, 1.5 ತಿಂಗಳಲ್ಲಿ ಎಲ್ಲ ಸರ್ಕಿಲ್ ನ ಕೆಲಸ ಮುಗೀತದೆ. ಮುಗಿದ ಮೇಲೆ ಅದನ್ನು ಲೋಕಾರ್ಪಣೆ ಮಾಡಲಾಗ್ತದೆ. ಸರ್, ಇದು ದಸರಾಗ್ ಮುಂಚೆ ಏನಾದ್ರೂ ಲೋಕಾರ್ಪಣೆ ಆಗ್ಬೋದಾ ಅಂತ? ನಿನ್ನೆ ನೋಡಿ, ನಿನ್ನೆ ಕೆಲಸ ಹಿಡಿದಿದ್ದಾರೆ. ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿನ್ನೆನೂ ಆಗ್ಲಿಲ್ಲ. ಮಳೆ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲ, ಆದ್ರಿಂದ ಸಿವಿಲ್ ಕಾಮಗಾರಿಯನ್ನು ಹೊರಗೆ ಅಲ್ಲ, ಇದು ಬಿಲ್ಡಿಂಗ್ ನ ಒಳಗೆ ಆದ್ರೆ ಬೇಗ ಬೇಗ ಮಾಡ್ಲಿಕ್ಕೆ ಆಗುತ್ತೆ. ಹೊರಗೆ ಆಗಿದ್ರಿಂದ ಈ ಮಳೆ ತೊಂದ್ರೆ ಇರುವುದರಿಂದ ಸ್ವಲ್ಪ ಹೇಳಲಿಕ್ಕೆ ಆಗುದಿಲ್ಲ. ಪ್ರಯತ್ನ ಪಡ್ತಾ ಇದ್ದೇವೆ, ನವರಾತ್ರಿಗೆ ಆಗ್ಬೇಕಂತ ಆಲೋಚನೆ ಇದೆ. ಆದ್ರೆ ಇದೇ ರೀತಿ ಈಗ 4-5 ದಿನ ಮಳೆ ಬರ್ತದೆ ಅಂತ ಹೇಳ್ತಾರೆ, ಆಗ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೊರಗೆ. ಅದರಿಂದ ಪ್ರಯತ್ನ ಮಾಡ್ತೇವೆ. ಹೆಚ್ಚು ಹೆಚ್ಚು ಅಂದ್ರೆ 1.5-2 ತಿಂಗಳ ಒಳಗೆ ಮುಗೀತದೆ ಕೆಲಸ ಎಲ್ಲ. ಆ ವೃತ್ತದ ಸ್ವರೂಪ ಹೇಗಿರ್ತದೆ? ವೃತ್ತ ಈಗ ನಾವು ಆ ಕಲಶ ಇಟ್ಟಿದ್ದೇವಲ್ಲ, ಹೌದು, ಅದು ವೃತ್ತ ಇರ್ತದೆ ಅದೇ ರೀತಿ. ಅದನ್ನು ಮೊದ್ಲಿನ ನೀವು ನೋಡಿದಿರಿ ವಿಡಿಯೋಗಳಲ್ಲಿ, ಅದು ಮೊದ್ಲಿನ ರೂಪ ಶೇಪೇ ಬರ್ತದೆ ಸಾಧಾರಣ, ಸಣ್ಣದು. ಅದು ದೊಡ್ಡದಾಗಿತ್ತು ಮೊದ್ಲು, 43 ಸೆನ್ಸ್ ಜಾಗ ಇತ್ತು. ಈಗ ಬರೀ ಒಂದು 2.5-3 ಸೆನ್ಸಿನ ಒಳಗೆ ಜಾಗದಲ್ಲಿ ನಾವು ಮುಗಿಸ್ಬೇಕು. ಆದ್ರಿಂದ ಸ್ವರೂಪ ಅದೇ ರೀತಿ ಮೊದ್ಲಿನ ಹಾಗೆ ಇರ್ತದೆ, ಆದ್ರೆ ಜಾಗ ಸಣ್ಣದಿರ್ತದೆ ಅಷ್ಟೇ. ಗ್ರೀನರಿ ಗಾರ್ಡನ್ ಬರ್ತದೆ, ಮತ್ತೆ ರೇಲಿಂಗ್ ಬರ್ತದೆ, ಗ್ರಾನೈಟ್ಸ್ ಬರ್ತದೆ, ಮಹಾವೀರ ವೃತ್ತ ಡಿಸ್ಪ್ಲೇ ಬರ್ತದೆ. ಬರುವಾಗ ನೋಡುವಾಗ ಚಂದ ಕಾಣ್ತದೆ. ಬ್ಯಾಂಗ್ಳೂರಿಂದ ಮತ್ತೆ ಆ ಕಡೆಯಿಂದ ತಲಪಾಡಿಯಿಂದ ಮತ್ತೆ ಈ ಕಡೆಯಿಂದ ನಂತೂರಿಂದ ಅಥವಾ ಮಂಗಳೂರಿಂದ ಬರುವವರಿಗೆ ಮಹಾವೀರ ವೃತ್ತ ಅಂತ ಗೊತ್ತಾಗುತ್ತೆ, ಆ ಕಳಶ ಎದ್ದು ಕಾಣ್ತದೆ. ಆ ರೀತಿ ಮಾಡ್ತೇವೆ. ಅದಕ್ಕೆ ಮಂಗಳೂರಿನ ಪ್ರಖ್ಯಾತ ಆರ್ಕಿಟೆಕ್ಟ್ ರಾಜಶೇಖರ್ ಬಳ್ಳಾಲ್ ರವರು ಅದರ ಡಿಸೈನ್ ಮಾಡ್ತಾ ಇದ್ದಾರೆ. ತಾರ್ನಾಥ್ ಅಂತ ಹೇಳುವವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಮಾಡ್ಲಿಕ್ಕೆ. ಕೆಲಸ ಆರಂಭ ಆಗಿದೆ. ಧನ್ಯವಾದಗಳು ಸರ್. ಇದೊಂದು ಆದಷ್ಟು ಬೇಗ ನೀವೆಲ್ಲ ಮೀಡಿಯಾ ಪ್ರೆಸ್ನವರೆಲ್ಲ ತುಂಬಾ ಆಗಾಗ ನಮ್ಮನ್ನು ಎಚ್ಚರಿಸ್ತಾ ಇದ್ರಿ, ಹೇಳ್ತಾ ಇದ್ರಿ ಯಾವಾಗ ಆಗ್ತದೆ ಅಂತ. ಈಗ ಸಮಯ ಕೂಡಿ ಬಂದಿದೆ, ಅದಕ್ಕಾಗಿ ಸಮಸ್ತ ಮೀಡಿಯಾದವರಿಗೆ ಮತ್ತೆ ಆ ಪರಿಸರದವರು ಸಹ ತುಂಬಾ ಸಂತೋಷ ಪಟ್ಟಿದ್ದಾರೆ. ಮೊನ್ನೆ ಸುಮಾರು 40 ಜನ ಅಲ್ಲಿ ಆ ಪರಿಸರದವರು ಯಂಗ್ಸ್ಟರ್ಸ್ ಎಲ್ಲ ಸೇರಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಅದನ್ನ ತೆರವು ಮಾಡೋದಕ್ಕೆ ಇದ್ದಲ್ಲಿಂದ. ಹೌದು. ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಆಗಿದ್ದವರು ಸಂದೀಪ್ ಗರಡಿ ಅವರು ಕೂಡ ತುಂಬಾ ಸಮಯದಿಂದ ಅದೊಂದು ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ರು. ಆ ಕಡೆಯಿಂದ ಶರಣ್ ಪಂಪಲ್ ಕೂಡ ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಮನವಿ ಮಾಡ್ತಾ ಇದ್ರು. ಅವರೆಲ್ಲ ಮೊನ್ನೆ ರಾತ್ರಿ ಇಡೀ ನಮ್ಮೊಟ್ಟಿಗಿದ್ರು, ಅವರ ತಂಡನೇ ಇತ್ತು. ಹಾಗೆ ನಮ್ಗೆ ರಾತ್ರಿ ಕೆಲಸ ಮಾಡ್ಲಿಕ್ಕೆಲ್ಲ ಒಳ್ಳೇದೇ ಆಯ್ತು, ಶಿಫ್ಟ್ ಮಾಡ್ಲಿಕ್ಕೆ. ಹೌದು. ಧನ್ಯವಾದಗಳು ಸರ್, ನಮ್ ಜೊತೆ ಮಾತಾಡಿ. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ ಅವರ ಮಾತು. ಇನ್ನಷ್ಟು ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಬರೋಣ. ಈಗ ಸುದ್ದಿಯಲ್ಲಿ ಒಂದು ಚಿಕ್ಕ ವಿರಾಮ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal Ice Cream, milky way to your heart. With a variety of fruits and flavored with rich crunch and chips. They treat your taste buds. Ideal Ice Cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಸರಿಗ 22 ಟನ್ ತೂಕದ ಕಲಶವನ್ನು ಸುಮಾರು 8 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಅಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಸರ್. ಇದ್ರ ಟೋಟಲ್ ಪ್ರಾಸೆಸ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡಿ. ಆ ಕಲಶ ಅಷ್ಟು ಭಾರ ಇತ್ತು. ಅದನ್ನು ಅಷ್ಟು ಭಾರದ ಕಲಶವನ್ನು ಹೊತ್ತೊಯ್ಯುವಂತಹ ಒಂದು ಟ್ರಕ್ ಬೇಕಿತ್ತು. ಅದು ಅಲ್ಲದೆ ನಿಮಗೆ ನೋಡ್ಲಿಕ್ಕೆ ಬರೀ ಸುಲಭ ಇತ್ತು. ಅದು ಹೌದು, ನೋಡ್ಲಿಕ್ಕೆ ಬರೀ ಸುಲಭ ಇತ್ತು. ಯಾಕಂತಂದ್ರೆ ರೋಡ್ನ ಒಂದು ಬದಿಗೆ ಕಲಶ ಇತ್ತು, ಮತ್ತೊಂದು ಬದಿಗೆ ಕೊಂಡೋಗಿ ಇಡುವಂಥದ್ದು. ಆದ್ರೆ ಮಧ್ಯದಲ್ಲಿ ಫ್ಲೈಓವರ್ ಇತ್ತಲ್ಲ, ಹೌದು, ಮಧ್ಯದಲ್ಲಿ ಫ್ಲೈಓವರ್ ಇತ್ತು. ಅದರಿಂದ ಫ್ಲೈಓವರ್ನ ಅಡಿಯಿಂದ ಅಷ್ಟು ಎತ್ತರದ ಕಲಶ ಹೋಗ್ತಾ ಇಲ್ಲ. ಸಮಸ್ಯೆ ಬಂದದ್ದು ಅಲ್ಲಿ. ಯಾಕಂತ ಹೇಳಿದ್ರೆ ಫ್ಲೈಓವರ್ನ ಅಡಿಯಲ್ಲಿ ವಾಹನ ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ನ ಎತ್ತರ ಎಷ್ಟಿರುವುದು ಗೊತ್ತಾ? 5.5 ಫೀಟ್ ಮಾತ್ರ. ಯಾವುದೇ ಅಂಡರ್ ಪಾಸ್ ನ ಎತ್ತರ 5.5 ಫೀಟ್ ಮಾತ್ರ. ಯಾಕಂತ ಹೇಳಿದ್ರೆ ಅದರ 6.5 ಫೀಟಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿಯ ನಿಯಮ. 5.5 ಫೀಟ್ ಎತ್ತರ ಇರಬೇಕು ಯಾವುದೇ ಫ್ಲೈಓವರ್ ಅಡಿಯಲ್ಲಿ ಅಂಡರ್ ಪಾಸ್ ಮಾಡುವಾಗ. ನಿಮ್ಮ ಪಡೀಲ್ ಅಂಡರ್ ಪಾಸ್ ಇದೆಯಲ್ಲ, ಪಡೀಲ್ ಅಂಡರ್ ಪಾಸ್ ಸಹ 5.5 ಫೀಟೇ ಇರೋದು. ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಹೇಳಿ ಅದರ ಅಡಿಯಲ್ಲಿ 5.5 ಫೀಟಿಗಿಂತ ಮತ್ತು 1 ಫೀಟ್ ಜಾಸ್ತಿ ಮಾಡ್ಬೋದು ಅಂತ ಹೇಳುವಾಗಿಲ್ಲ. 5.5 ಫೀಟೇ ಮಾಡಬೇಕು ಯಾವುದೇ ಅಂಡರ್ ಪಾಸ್. ಯಾಕಂತ ಹೇಳಿದ್ರೆ ಎತ್ತರದ ಲಾರಿಗಳು ಅದರ ಒಳಗೆ ಹೋಗಬಾರದು. ಯಾಕಂದ್ರೆ ಅದಕ್ಕೆ ಸಪರೇಟ್ ಆದ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವುದು ಒಂದು ಇದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ರೀತಿಯ ಸೊತ್ತುಗಳನ್ನು ಕೊಂಡೋಗುವಾಗೆ ಇಲ್ಲ ಅಂತ. ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಏನೋ ಮಾಡ್ತಾರೆ. ಈಗ MRPLಗೆ ಏನೋ ಒಂದು ದೊಡ್ಡದೊಂದು ಮೆಷಿನರಿ ಬಂತು ಇಟ್ಕೊಳ್ಳಿ, ನಿಮಗೆ ನೆನಪಿದೆಯೇ ಇಲ್ಲ ಅಂತ ಗೊತ್ತಿಲ್ಲ. ಸುಮಾರು ಒಂದು ಎಷ್ಟೋ ಅಡಿ ಉದ್ದದ ಒಂದು ಮೆಷಿನರಿ ಹಡಗಿನ ಮೂಲಕ ಬಂದಿತ್ತು. ಬಂದು NMPTಯಲ್ಲಿ ಅದನ್ನು ಇದು ಮಾಡಲಾಗಿತ್ತು. ಅದನ್ನು ಮತ್ತೆ ರಸ್ತೆ ಮೂಲಕ ಹೋಗಿ MRPLಗೆ ಕೊಂಡೋಗ್ಬೋದು. ಅದನ್ನು ಡೆಕ್ಸ್ ಕಂಪನಿಯವರು ಅದರ ಕಾಂಟ್ರಾಕ್ಟ್ ಇದ್ದದ್ದು. ಅವರು MRPL NMPTಯಿಂದ MRPLಗೆ ಮುಟ್ಟಿಸುವಂಥದ್ದು ಕಾಂಟ್ರಾಕ್ಟ್ ಅವರಿಗೆ ಇದ್ದದ್ದು. ಆಗ ಅದಕ್ಕೆ ಏನು ಮಾಡಬೇಕಾಯ್ತು ಗೊತ್ತಾ? ಎಷ್ಟೋ ಕಡೆ ರೋಡನ್ನು ಇದು ಮಾಡಬೇಕಾಯ್ತು, ಸೇತುವೆಗೆ ಮತ್ತೊಂದು ಸೇತುವೆ ಕಟ್ಟಬೇಕಾಯ್ತು. ಈ ರೀತಿಯಲ್ಲಿ ಅಷ್ಟು ಭಾರ ಇತ್ತು, ಅಷ್ಟು ಉದ್ದ ಇತ್ತು, ಅಷ್ಟು ಭಾರ ಇತ್ತು. ಅದರ ರಿಮೋಟ್ ಕಂಟ್ರೋಲ್ ಮೂಲಕ ಅದನ್ನು ತಗೊಂಡು ಹೋಗ್ತಾ ಇದ್ದದ್ದು. ಅದಕ್ಕೆ ಡ್ರೈವರ್ಗೆ ಯಾರಿಲ್ಲ ಆ ಟ್ರಯಲಿಗೆ, ಆ ರೀತಿಯಾಗಿ ಕೊಂಡೋದದ್ದು. ಅದರಿಂದಾಗಿ ಅಂತಹ ಸಂದರ್ಭಗಳಲ್ಲಿ ಬೇರೆ ಪ್ರಶ್ನೆ. ಅದೇ ಇಂತಹ ಸಂದರ್ಭಗಳಲ್ಲಿ ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಈ ಕಡೆಯಿಂದ ಆ ಕಡೆ ಕೊಂಡೋಗುದೇ ಹರಸಾಹಸ ಅಂತ ಗೊತ್ತಿತ್ತು. ಅದಕ್ಕೆ ಸೂಕ್ತವಾದ ಇಂಜಿನಿಯರ್ಗಳಿದ್ರು ಹೇಗೆ ಕೊಂಡೋಗ್ಬೇಕು ಅಂತ ಹೇಳಿ ಟ್ರೈಲರ್ ಮೇಲೆ ಅದನ್ನು ಇರಿಸಿದಾಗ ಟ್ರೈಲರ್ನ ಕೊಂಡೋಗ್ಬೇಕಲ್ಲ, ಅದನ್ನು ನೀವು ಇಲ್ಲಿಗೆ ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸ್ ಹತ್ತಿರದಿಂದ ಹೋಗಿ ಆ ಕಡೆಗೆ ಬರಬೇಕು ಅಂತ ಆಲೋಚನೆ ಮಾಡಿದ್ರು. ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಟ್ರೈಲರ್ ತಿರುಗುದಿಲ್ಲ, ಆ ಕಡೆಗೆ ರೈಟ್ ಸೈಡ್ಗೆ ಟ್ರೈಲರ್ ತಿರುಗುದಿಲ್ಲ. ಆದ್ರಿಂದ ಮೇಲೆ ನೇರವಾಗಿ ಇದು ನಂತೂರು ಸರ್ಕಲ್ಗೆ ಕೊಂಡಾಯ್ತು. ನಂತೂರು ಸರ್ಕಲ್ಗೆ ಕೊಂಡೋಗಿ ಅಲ್ಲಿ ತಿರುಗಿಸಿಕೊಂಡು ವಾಪಸ್ ಬರುವಾಗ ಈ ಟ್ರೈಲರು ಸರ್ವಿಸ್ ರೋಡ್ಗೆ ತರಲಿಕ್ಕೆ ಆಗುದಿಲ್ಲ.
ಯಾಕಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಸ್ವಲ್ಪ ಚಿಕ್ಕದು ಬಿಡ್ತು. ಅದಕ್ಕೆ ಬೇಕಾಗಿ ಪುನಃ ಫ್ಲೈಓವರ್ ಮೇಲೆ ಕೊಂಡೋದ್ರು. ಫ್ಲೈಓವರ್ ಮೇಲೆ ಕೊಂಡೋಗಿ ಇಲ್ಲಿ ಉಜ್ಜೋಡಿ ಹತ್ರ ಪುನಃ ಅದನ್ನು ತಿರುಗಿಸಿ ಪುನಃ ಈ ಕಡೆಗೆ ತಂದದ್ದು. ಆ ರೀತಿಯಾಗಿ ಅದು ಮಾಡುವಾಗ ಅಷ್ಟು ಕಷ್ಟ ಆದದ್ದು. ಸ್ಥಳೀಯವಾಗಿ ಸುಮಾರು 100ಕ್ಕೂ ಹೆಚ್ಚು ಯುವಕರು ಎಲ್ಲರೂ ಅದಕ್ಕೆ ಸೇರಿದ್ರು, ಪೊಲೀಸರು ಇದ್ರು, ಎಲ್ಲರೂ ಸೇರಿಕೊಂಡು ಅದನ್ನು ಕೊಂಡೋಗಿ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗೌರಡ್ ಇರ್ಬೋದು, ಶರಣ ಪಂಪೆಲ್ನ ಹುಡುಗರು, ಇವರೆಲ್ಲರೂ. ಯಾಕಂತ ಹೇಳಿದ್ರೆ ಒಂದು ಪಂಪೆಲ್ಲಿಗೆ ಒಂದು ಕಳಶ ಪ್ರಾಯ ಆಗುತ್ತದೆ. ಯಾಕಂದ್ರೆ ಕಳೆದ 9 ವರ್ಷಗಳಿಂದ ಅದೊಂದು ಇಲ್ಲದಲ್ಲಿ ಏನೋ ಒಂದು ಇಲ್ಲ ಅಂತ ಆಗ್ತಾ ಇತ್ತು. ನೋಡಿ ಅಂತ ನೀವು ಅಲ್ಲಿಗೆ ಬರುವಾಗ ಇಲ್ಲಿ ಯಾವುದೋ ಒಂದು ಮಿಸ್ ಆಗಿದೆ ಅಂತ ಆಗ್ತಾ ಇತ್ತು. ನಿಮ್ಗೆ ಅಲ್ಲಿ ಹೊಸದಾಗಿ ಫ್ಲೈಓವರ್ ಆಗಿದೆ ಅಂತ ಹೇಳಿ ನಿಮಗೆ ನೆನಪು ಬರುದಿಲ್ಲ. ಇಲ್ಲಿ ಏನೋ ಒಂದು ಮಿಸ್ ಆಗಿದೆ ಕೆಳಗೆ ಅಂತ ಹೇಳಿ. ಆದ್ರಿಂದಾಗಿ ಅಂತ ಮಿಸ್ ಆದದನ್ನು ಪುನಃ ತಂದು ಇಡುವಂತ ಪ್ರಯತ್ನ ಆಗಿದೆ ಈಗ. ಇನ್ನು ಅದರ ಸುತ್ತಮುತ್ತಲಿನ ಅದನ್ನು ಚಂದ ಮಾಡುವಂತದ್ದು ಸರ್ಕಲ್ ಅನ್ನು. ಮೊದಲ ಅಷ್ಟು ದೊಡ್ಡ ಸರ್ಕಲ್ ಅಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕದು. ಮೊದಲಾದ್ರೆ 40-45 ಸೆನ್ಸ್ ಜಾಗದಲ್ಲಿ ಇತ್ತದು ಮಿಡ್ಲ್ ಅಲ್ಲಿ. ಸಾಮಾನ್ಯವಾಗಿ ಅಷ್ಟು ದೊಡ್ಡ ಸರ್ಕಲ್ ಮಾಡಬಾರದು, ವಾಹನ ದಟ್ಟಣೆಯ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಆದ್ರೆ ಇಲ್ಲಿ ಈಗ ಒಂದು 3-4 ಸೆನ್ಸ್ ಜಾಗದಲ್ಲಿ ಒಂದು ವೃತ್ತಾಕಾರದ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಇದನ್ನು ಇಡ್ತಾರೆ. ಅಲ್ಲಿ ಗ್ರಾನೈಟ್ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಅದರಲ್ಲಿ ಚಂದ ಮಾಡಿ ಪಾರ್ಕ್ ಮಾಡ್ತಾರೆ, ಪಾರ್ಕ್ ತರ ಮಾಡ್ತಾರೆ. ಮತ್ತೆ ಅದ್ರ ಪಾರ್ಕ್ ಅಂತ ಹೇಳಿದ್ರೆ ಯಾರೋ ಕೂತ್ಕೊಳ್ಳುವ ಅದಕ್ಕೆ ಗ್ರಿಲ್ಸ್ ಎಲ್ಲ ಹಾಕ್ತಾರೆ ಮಾಡಿ ಎಲೆಕ್ಟ್ರಿಕಲ್ ವರ್ಕ್ ಆಗುತ್ತೆ, ಚಂದ ಕಾಣ್ತದೆ. ಸರ್, ಇದು ಯಾವ ರೀತಿ? ಇದು ಕೂಡ ಹಾಗೆ ಹೋಗಿ ಬಂತ ನಂತೂರ್ ಸರ್ಕಲ್ ಇಂದಾಗಿ? ಹಾಗೆ ಹೋಗ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಂತೂರವರೆಗೆ ಹೋಗದೆ ಅದನ್ನು ಈಚೆಗೆ ತರ್ಲಿಕ್ಕೆ ಆಗುದಿಲ್ಲ. ಅಲ್ಲಿಗೆ ಹೋಗ್ಬೇಕು. ನಿಮ್ಗೆ ಟ್ರೈಲರ್ ಕಟ್ ಆಗ್ಬೇಕಲ್ಲ, ಟ್ರೈಲರ್ ಉದ್ದ ಇತ್ತಲ್ಲ, ಅದು ಕಟ್ ಆಗ್ಬೇಕಲ್ಲ. ನಿಮ್ಗೆ ಸಾಮಾನ್ಯವಾಗಿ ನಿಮ್ಗೆ ಬುಲೆಟ್ ಟ್ಯಾಂಕರ್ನೇ ಒಮ್ಮೊಮ್ಮೆ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಪಂಪೆಲ್ಲಲ್ಲಿ ಬುಲೆಟ್ ಟ್ಯಾಂಕರ್ ಬಂದ್ರೆ ಅದನ್ನ ನಿಮ್ಗೆ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆಗುದಿಲ್ಲ. ಅದರಿಂದ ಅಷ್ಟು ದೊಡ್ಡ ಟ್ರೈಲರ್ ಕಟ್ ಮಾಡ್ಬೇಕಲ್ಲ, ಈ ಕಷ್ಟಗಳು ಇದ್ದೇ ಇರ್ತದೆ. ಒಮ್ಮೆ ಇಲ್ಲಿ ನಮ್ಮ KPT ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಏನಾಯ್ತು ಅಂತ ಹೇಳಿದ್ರೆ, ಒಂದು ಟ್ರೈಲರ್ ಅಲ್ಲಿ ಕಬ್ಬಿಣದ ರಾಡ್ಗಳು, TMT ಕಂಬಿಗಳಂತ ಹೇಳ್ತಾರೆ, ಅದನ್ನ ಇಟ್ಕೊಂಡು ಬರ್ತಾ ಇದ್ರು. ಸುಮಾರು ಒಂದು 50-60 ಟನ್ ಲೋಡ್ ಇತ್ತದು. ಆಯ್ತಾ, ಅವ ಆಚೆಯಿಂದ ಬರ್ತಾ ಇದೆ, ಇಲ್ಲಿಂದ ಪದವು ಕಡೆಯಿಂದ ಕುಂಟಿಗಾನ ಕಡೆಗೆ ಬರ್ತಾ ಇದ್ದದ್ದು. KPT ಜಂಕ್ಷನ್ ದಾಟಿ ಮುಂದೆ ಹೋಗೋ ಡೌನ್ ನೋಡಿ, ರೋಡ್ನ ರೈಟ್ ಸೈಡಿಗೆ ಬ್ರೇಕ್ ಇನ್ಸ್ಪೆಕ್ಟರ್ಗಳು ನಿಂತಿದ್ರು ಚೆಕಿಂಗ್ ಅಂತ. ರೋಡ್ ರೈಟ್ ಸೈಡ್ಗೆ ನಿಂತಿದ್ರು. ಆಯ್ತಾ, ಇವ ಹೋಗ್ತಾ ಇದ್ದಾಗ ಬ್ರೇಕ್ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು, ಕೈ ಸನ್ನೆ ಮಾಡಿದ್ರು, ನಿಲ್ಲಿಸು ಅಂತ ಹೇಳಿ. ಇವ ಬ್ರೇಕ್ ಹಾಕಿದ. ಅವರು ಯಾಕಂತ ಹೇಳಿದ್ರೆ ಇದರಲ್ಲಿ ಹೆವಿ ಲೋಡ್ ಇದೆ ಅಂತ ಹೇಳಿ, ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ತೂಕ ಇದೆ ಅಂತ ಹೇಳಿ ಅವ ನಿಲ್ಲಿಸ್ಲಿಕ್ಕೆ. ಅಷ್ಟೊತ್ತಿಗೆ ಹಿಂಬದಿಯಿಂದ ಬೈಕಿನವ್ರು ಬರ್ತಾ ಇದ್ರು. ಅವ್ರು ಸಹ ಇದು ಹೋಗ್ತಾ ಇದೆ ಅಂತ ಹೇಳಿ ಅದೇ ಬಾಸಿಗೆ ಓಡುದೆ ಅಲ್ವಾ. ಇವರು ಸಡನ್ ಬ್ರೇಕ್ ಹಾಕಿದ ಕಡೆ ಅವ್ರು ಬಂದು ಅದಕ್ಕೆ ಡಿಕ್ಕಿ ಹೊಡೆದ್ರು. ಒಬ್ರು ಸ್ಪಾಟ್ ಔಟ್ ಆದ್ರು, ಮತ್ತೊಬ್ಬನಿಗೆ ಸೀರಿಯಸ್ ಇಂಜುರಿ ಆಯ್ತು. ಅಷ್ಟೊತ್ತಿಗೆ ಜನ ಎಲ್ಲ ಸೇರಿದ್ದು ಅವ್ರನ್ನು ಏಜ್ ಹಾಸ್ಪಿಟ್ಲಿಗೆ ಕೊಂಡೋದ್ರು. ಅಷ್ಟೊತ್ತಿಗೆ ಲೋಕಲ್ ಜನ ಇದೆ, ಯಾಕಂದ್ರೆ ಡೆತ್ ಆದ ಹುಡುಗ ಅಲ್ಲಿ ವ್ಯಾಸನಗರ. ಇದು ಅಲ್ಲಿ ಜನರ ಆಕ್ರೋಶ ಯಾರ ಮೇಲೆ ತಿರುಗಿತು ಗೊತ್ತಾ? RTO ಆಫೀಸರ್ಗಳ ಮೇಲೆ ಬಿತ್ತು. ಅವರು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಈ ಅಪಘಾತಕ್ಕೆ ಕಾರಣ ಆದಂತ ಅಷ್ಟು ಜನ ಎಲ್ಲ ಸೇರಿತು. ಮತ್ತು RTO ಅವರೇ ಬಂದ್ರು, ಪೊಲೀಸರೆಲ್ಲ ಆಫೀಸರ್ಗಳು ಬಂದು ಎಲ್ಲ ಆಯ್ತು, ಜನರೆಲ್ಲ ಸಮಾಧಾನ ಮಾಡಿತ್ತು. RTO ಅವರು ಹೇಳಿದ್ರು, ನಾವು ಅವರಿಗೆ ಏನೆಲ್ಲ ಹೆಲ್ಪ್ ಆಗಬೇಕು ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿದ್ದು. ಎಲ್ಲ ಆಯ್ತು, ಜನ ಎಲ್ಲ ಡಿಸ್ಪಸ್ ಆದ್ರು. ಡಿಸ್ಪಸ್ ಆದ್ರೆ ಲಾರಿ ತೆಗಿಬೇಕಲ್ಲ, ಲಾರಿಯನ್ನು ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಕೊಂಡೋಗ್ಬೇಕಲ್ಲ. ಯಾರಿಂದಲೂ ಆ ಲಾರಿಯನ್ನು ಕೀ ಇದೆ, ಕ್ಲೀನರ್ ಇದೆ. ಡ್ರೈವರ್ ಅನ್ನು ಏನ್ ಮಾಡಿದ್ದಾರೆ ಇವರು RTO ಆಫೀಸರ್ಗಳು, ಅವರ ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಡ್ರೈವರ್ ಅನ್ನು. ಯಾಕಂದ್ರೆ ಡ್ರೈವರಿಗೆ ಹೊಡಿಬಹುದು ಜನ ಅಂತ, ಪಬ್ಲಿಕ್ ಏನಾದ್ರು ಹಾನಿ ಮಾಡ್ಬೋದು ಅಂತ ಅವರ ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ. ಡ್ರೈವರ್ ಇಲ್ಲ, ಕ್ಲೀನರ್ ಹೇಳ್ತಾನೆ ನಂಗೆ ಡ್ರೈವಿಂಗ್ ಗೊತ್ತಿಲ್ಲ, ಕೀ ಇದೆ ಅಂತ ಹೇಳಿ. ಯಾರಿಗೂ ಎಕ್ಸ್ಪರ್ಟ್ ಡ್ರೈವರ್ಗಳಂತ ಇದ್ದಾರಲ್ಲ, ಬಸ್ಸು
ಸಿಟಿ ಬಸ್ ಸರ್ವಿಸ್ ಬಸ್ಗಳು 4-5 ಮಂದಿ ಡ್ರೈವರ್ಗಳು ಬಂದು ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಅದನ್ನು ಗಾಡಿ ಕೊಂಡೋಗಿ ಟರ್ನ್ ಮಾಡಬೇಕು, ಪುನಃ ಮುಂದಕ್ಕೆ ಹೋಗಿ ನಿಮಗೆ ವ್ಯಾಸನಗರ ಕಟ್ ಆಗುವಲ್ಲಿ ಅಲ್ಲಿ ಯೂ ಟರ್ನ್ ಮಾಡಬೇಕು, ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ 4-5 ಮಂದಿ ಡ್ರೈವರ್ಗಳು ಟ್ರೈ ಮಾಡಿದ್ರು ಕೊಂಡೋಗ್ಬೋದ ಅಂತ ಹೇಳಿ, ಆಗ್ಲಿಲ್ಲಲ್ಲ. ಮತ್ತೆ ಇವರು ಯಾರು ರಾಘವ್ ಪಟೇಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ನಾನು ಮತ್ತೆ ಅವರಿಗೆ ಹೇಳಿದ್ದು, ಆಚೆಯಿಂದ ಬುಲೆಟ್ ಟ್ಯಾಂಕರ್ ಬರ್ತದೆ, ಎಲ್ಲರೂ ತಮಿಳ್ನಾಡಿನ ಡ್ರೈವರ್ಗಳು, ಇದಕ್ಕೆ ಅವರೇ ಫಿಟ್ಟು, ಒಂದು ಬುಲೆಟ್ ಟ್ಯಾಂಕರ್ ನಿಲ್ಲಿಸಿ ಅದರ ಡ್ರೈವರ್ ಅಂತ ತೆಗಿರಿಕೆ ಇರುತ್ತೆ. ಅದೊಂದು ಬುಲೆಟ್ ಟ್ಯಾಂಕರ್ ಬಂತು, ಅದನ್ನು ನಿಲ್ಲಿಸಿದ್ರು. ಅದರಲ್ಲಿ ಸಣ್ಣ ಒಂದು 20-24 ವರ್ಷದ ಹುಡುಗ, ಆಯ್ತಾ, ಹೌದಾ ಅಂತ ಹೇಳಿದ್ರೆ ಬಂದ ಕೂತ ಆರಾಮವಾಗಿ ಅಷ್ಟು ದೊಡ್ಡ ಟ್ರೈಲರ್ ಅನ್ನು ಆ ಯೂ ಟರ್ನ್ ಮಾಡ್ಕೊಂಡು ಹೋಗಿದ್ದಾನೆ. ಹೌದಾ? ಒಂದು ಚಕ್ರ ನೆಲಕ್ಕೆ ಇಳಿಲಿಲ್ಲ, ಒಂದು ಚಕ್ರ ನೆಲಕ್ಕೆ ಬೀಳಲಿಲ್ಲ. ಅಷ್ಟು ಇದು ನಿಮ್ಗೆ ನಾವು ಕ್ಯಾರಮ್ ಅಲ್ಲಿ ರಿಬನ್ ನೋಡಿದ್ದೇವೆ ನೋಡಿ, ಆ ರೀತಿ ಹೊಡ್ಕೊಂಡು ಹೋಗಿದ್ದಾರೆ. ಹೊಡ್ಕೊಂಡು ಹೋಗಿ ಅಲ್ಲಿ ಕೊಂಡೋಗಿ ನಿಲ್ಲಿಸಿದೆ. ಅದು ತಮಿಳ್ನಾಡಿನ ಡ್ರೈವರ್ಗಳಿಗೆ ಇದೊಂದು ಇದೆ, ತಮಿಳ್ನಾಡು ಮತ್ತು ಪಂಜಾಬ್ ಚಾಕಚಕ್ಯ ಡ್ರೈವಿಂಗ್ ಅಂದ್ರೆ ಅವರಿಗೆ ಹುಟ್ಟಿನಿಂದಲೇ ಡ್ರೈವಿಂಗ್ ಬರ್ತದೆ. ಆ ರೀತಿಯಾಗಿ ಅವರು ಅಷ್ಟು ನೀಟಾಗಿ ಡ್ರೈವಿಂಗ್ ಮಾಡ್ತಾರೆ. ಆಯ್ತಾ, ಇವರು ಪಂಜಾಬ್ನ ಸರ್ದಾರ್ಜೆಗಳಾಗಿ ಅದೇ ರೀತಿಯ ಡ್ರೈವಿಂಗ್ ಮಾಡುವವರು. ಆದ್ರೆ ಯಾಕಂದ್ರೆ ಅದು ಲೆಕ್ಕಾಚಾರ, ಅದು ಲೆಂತ್ ಎಷ್ಟಿದೆ, ರೋಡ್ ವಿಡ್ತ್ ಎಷ್ಟಿದೆ, ಅದು ಕ್ಯಾಲ್ಕುಲೇಷನ್. ಅದರ ಮೇಲೆ ನೀವು ಸ್ಟೇರಿಂಗ್ ತಿರುಗಿಸ್ಬೇಕು. ಎಲ್ಲಾ ಗಾಡಿಯ ಸ್ಟೇರಿಂಗ್ಗಳು ಈಗ ಪವರ್ ಸ್ಟೇರಿಂಗ್ಗಳಾಗಿರೋದ್ರಿಂದ ಹೇಗೆ ಬೇಕಾದ್ರೂ ತಿರುಗಿಸ್ಲಿಕ್ಕೆ ಆಗ್ತದೆ. ಮೊದಲನಾಗಿ ಅಲ್ಲ, ಮೊದಲನಾಗಿ ಈಗ ತಿರುಗಿಸಿದ್ರು ನೋಡಿ, ಈಗ ಆ ರೀತಿ ಇಲ್ಲ. ಹೇಗೆ ತಿರುಗಿಸ್ಬೋದು, ಎಲ್ಲ ಪವರ್ ಟ್ರೈನಿಂಗ್ ಆಗಿರೋದ್ರಿಂದ ಆ ರೀತಿಯಾಗಿ ತಿರುಗಿಸ್ಕೊಂಡು ಅಷ್ಟು ನೀಟಾಗಿ ತಿರುಗಿಸ್ಕೊಂಡು. ಇದು ಅಂತಹ ಚಾಕಚಕ್ಯತೆ ಈ ಟ್ರೈಲರ್ ಡ್ರೈವರಿಗೆ ಇರಬೇಕು. ಇಂತಹ ಇಷ್ಟು ಭಾರದ ಸೊತ್ತನ್ನು ಕೊಂಡೋಗುವಂತ ಸಂದರ್ಭದಲ್ಲಿ ಇಲ್ಲಾಂದ್ರೆ ಮೊದಲು ಬಿಡಿ ಎಲೆಯನ್ನು ಕೊಂಡೋಗೋದು ಗಾಡಿಯನ್ನು ನೋಡ್ತಾ ಇದ್ದೇವೆ ನಾವು. ಯಾಕಂದ್ರೆ ಅದು ಗಾಡಿಯಿಂದ 3 ಪಟ್ಟು ಅಗಲ. ಯಾಕಂದ್ರೆ ಅವನಿಗೆ ಡ್ರೈವರಿಗೆ ಹಿಂದೆಂದು ಏನು ಕಾಣೋದಿಲ್ಲ, ಹಿಂದಿಂದ ಏನು ಕಾಣೋದಿಲ್ಲ. ಅವನ ಅಂದಾಜಿಯಲ್ಲಿ ಹಿಂದೆ ಏನು ಇದೆ ಅಂತ ಆಲೋಚನೆ ಮಾಡಬೇಕು, ಬೇರೆ ಏನು ಕಾಣೋದಿಲ್ಲ. ಯಾಕಂದ್ರೆ ನಿಮ್ಗೆ ವಾಹನದ ಮುಂದೆ ಎಷ್ಟು ಕಾಣಬೇಕು ಅಷ್ಟೇ ವಾಹನದ ಹಿಂದೆದ್ದು ಕಾಣಬೇಕು, ಇಲ್ಲ ನಿಮ್ಗೆ ಅಂದಾಜಾಗೋದಿಲ್ಲ. ಆ ರೀತಿಯಾಗಿ ಇರ್ತದೆ. ಇದರಲ್ಲಿ ಸಹ ಅಷ್ಟೇ ಚಾಕಚಕ್ಯತೆಯಿಂದ ಆ ರೀತಿಯಾಗಿ ತಗೊಂಡೋಗಿ ಮಾಡಿದ್ದಾರೆ. ಸರ್, ಈಗ ನಮ್ದು ಫ್ಲೈಓವರ್ ಆಗ್ಬೇಕು ಅಂತ ಇತ್ತು, ಫ್ಲೈಓವರ್ ಎಲ್ಲ ಆಗಿ ಈಗ ಎಷ್ಟೋ ವರ್ಷನೇ ಕಳೀತು. ಆದ್ರೆ ರಾತ್ರಿ ಸಮಯದಲ್ಲಿ ಅದರಲ್ಲಿ ಮಲ್ಕೋತಾರೆ, ಒಂದಿಷ್ಟು ಜನ ಅಲ್ಲೇ ಇರ್ತಾರೆ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಅವರಿಗೆ ಸರಿಯಾದ ನಿರ್ವಹಣೆ ಯಾರು ಮಾಡಬೇಕು? ನೋಡಿ, ನಿಮ್ಗೆ ಪಂಪ್ವೆಲ್ ಸರ್ಕಲ್ ಅಂತ ಹೇಳಿದ ಕೂಡಲೇ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಕನಿಷ್ಠ ಅಂದ್ರೆ 200-300 ಮಂದಿ ನಿರಾಶ್ರಿತರು ಆಶ್ರಯ ಪಡೆಯುತ್ತಿದ್ದಂತ ಸ್ಥಳ. ಫ್ಲೈಯರ್ ಆಗುವ ಮೊದಲು ಅಲ್ಲಿ ಆ ಕಡೆಯೂ ಟೆಂಟ್ ಹಾಕೊಳ್ತಾ ಇದ್ರು, ಈ ಕಡೆಯೂ ಟೆಂಟ್ ಹಾಕೊಳ್ತಾ ಇದ್ರು. ಎಲ್ಲಿ ಜಾಗ ಇತ್ತು ಆ ಜಾಗದಲ್ಲಿ ಅವರೆಲ್ಲ. ಯಾವಾಗ ಫ್ಲೈಓವರ್ ಆಯ್ತಾ ಅವರೆಲ್ಲ ಫ್ಲೈಓವರ್ ಅಡಿಗೆ ಶಿಫ್ಟ್ ಆದ್ರು, ಎಲ್ಲರೂ ಅಡಿಗೆ ಶಿಫ್ಟ್ ಆದ್ರು. ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಅದು ಫ್ಲೈಓವರ್ ಅಡಿ ಒಂದು ನೀರು ಬರ್ತದೆ ಅಂತ ಒಂದು ಸಮಸ್ಯೆ ಬಿಟ್ರೆ, ಇಲ್ಲದೆ ಅದಷ್ಟು ಒಳ್ಳೆ ಜಾಗ ಇಲ್ಲ, ನೀರೇನು ಬೀಳುದಿಲ್ಲಲ್ಲ. ಆ ರೀತಿಯಾಗಿ ಯಾಕಂದ್ರೆ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು, ಅಲ್ಲಿ ಅವರಿಗೆ ನಿಲ್ಲಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಒಳ್ಳೇದು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬೇರೆ ಯಾವುದಾದ್ರೂ ಕ್ರಿಮಿನಲ್ ಚಟುವಟಿಕೆಗಳಾದ್ರೆ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋಲ್ಲ, ಯಾರು ಮಾಡಿದ್ರು ಯಾರು ಲೋಕಲ್ನವರಲ್ಲ, ಯಾರು ಲೋಕಲ್. ಎಲ್ಲರೂ ಬೆಳಿಗ್ಗೆ ಆಗುವಾಗ ಎದ್ದು ಅಲ್ಲಿಯೇ ತೋಡಿನಲ್ಲಿ ಏನೋ ಇದ್ದ ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಆ ರೀತಿಯಾಗಿ ಅವ್ರ ಕೆಲಸಕ್ಕೆ ಹೋಗುವವರು ಒಂದು ಗ್ರೂಪ್ ಅಂತಾದ್ರೆ, ಬೇರೆ ಬೇರೆ ಕಡೆಗೆ ಹೋಗುವವರು ಮತ್ತೊಂದು ಗ್ರೂಪ್. ಸಾಮಾನ್ಯವಾಗಿ ಭಿಕ್ಷಾಟನೆ ಮಾಡುವವರು, ಬೇರೆ ಬೇರೆ ರೀತಿಯಲ್ಲಿ ನಿರ್ಗತಿಕರಾದವರು ಎಲ್ಲ ನಲ್ಲಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಂದರ್ನಲ್ಲಿ ಒಂದು ನಿರ್ಗತಿಗಾಗಿ ಒಂದು ಶೆಲ್ಟರ್ ಇದೆ, ಆಶ್ರಯಧಾಮ ಇದೆ, ಮಹಾನಗರ ಪಾಲಿಕೆದು. ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಅಲ್ಲಿಗೆ ಅವರನ್ನು ಇದು ಮಾಡಬೇಕು, ಆ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು. ನೀವು ಭಿಕ್ಷಾಟನೆಯನ್ನು ನಿಷೇಧ ಮಾಡಿದ ಕಾಯ್ದೆಯನ್ನು ತರ್ತೀರಂತಾದ್ಮೇಲೆ ಆ ಭಿಕ್ಷಕರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಬೇಕು.
ಹಾಗೆ ಇಲ್ಲಿ ಪಚ್ಚನಾಡಿಯಲ್ಲಿ ನಿರಾಶ್ರಿತರ ಕೇಂದ್ರ ಇದೆ. ಕೊಂಡೋಗಿ ಅಲ್ಲಿ ಹಾಕಿದ್ರೆ ಅಲ್ಲಿ ಹೋದವರು ಹೇಳ್ತಾ ಇದ್ದಾರೆ ಇದು ಇಂಥ ನರಕ ಎಲ್ಲೂ ಬೇಡ ಅಂತ ಹೇಳಿ, ಆ ರೀತಿಯ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಮೊನ್ನೆ ಯಾರನ್ನ ಒಬ್ಬರನ್ನು ಕೊಂಡೋಗಿ ಹಾಕಿದ್ರಂತ ಅಲ್ಲಿಗೆ. ಅವ್ರೇನು ನಿರಾಶ್ರಿತ ಅಲ್ಲ, ಅವ್ರ ಮನೆ ಮಠ ಎಲ್ಲ ಇದ್ದವರನ್ನೇ ಕೊಂಡೋಗಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಪರಿಸರದಿಂದ ಕೊಂಡೋಗಿದಾರಂತೆ. ಅಂತವರೆಲ್ಲ ಕೊಂಡೋಗಿ ಹಾಕ್ತಾರೆ ಇವರು, ಇಂಥ ನಿರಾಶ್ರಿತರನ್ನು ಕೊಂಡೋಗಿ ಹಾಕೋದಿಲ್ಲ. ಯಾಕಂತಂದ್ರೆ ಅದು ವಿಶಾಲವಾದಂತ ಒಂದು ಪ್ರದೇಶ, ಗೊತ್ತಾಯ್ತಾ? ನಿತ್ಯ ಯಾವ ಹೊತ್ತಿನಲ್ಲೂ ಸಹ ವಾಹನಗಳು ಸಂಚರಿಸುವಂತ ಪ್ರದೇಶ. ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಅಕ್ರಮ ಚಟುವಟಿಕೆಗಳು ಎಲ್ಲವೂ ನಡೆಯುವಂತಹ ಜಾಗ. ಆದ್ರಿಂದ ಅದು ಅಲ್ಲದೆ ಅದು ಮಂಗಳೂರಿನ ಎಂಟ್ರಿ. ಹೌದು, ನಿಮ್ಗೆ ಇದಾಗುದು ಅಲ್ಲಿ ಮಂಗಳೂರಿನ ಎಂಟ್ರಿ ಆಗುವಂತ ಪ್ಲೇಸ್ ಈ ರೀತಿ ಇದೆ. ಅದನ್ನು ಮಹಾನಗರ ಪಾಲಿಕೆ ಈಗ ಹೇಗೂ ಕೌನ್ಸಿಲ್ ಇಲ್ಲ, ಈಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಎಂಟೈರ್ ಇದನ್ನು ಡೆವಲಪ್ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು. ಅಭಿವೃದ್ಧಿ ಪಡಿಸಿದ್ರೆ ಅಲ್ಲಿ ನಿಮ್ಗೆ ಮತ್ತೆ ಇಂಥ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ. ನೀವು ಎಲ್ಲಿ ಕೊಳಚೆ ಇರ್ತದ ಅಲ್ಲಿಗೆ ಕೊಂಡೋಗಿ ಮತ್ತಷ್ಟು ಕೊಳಚೆ ಹಾಕ್ತಾರೆ ಹೊರತು ಅದು ಕೊಳಚೆಯನ್ನು ತೆಗೆದು ಅಲ್ಲಿ ಒಂದು ನೀಟಾಗಿ ಮಾಡಿದ್ರೆ ಅಲ್ಲಿ ಕೊಳಚೆ ಹಾಕುವವರೆಗೂ ಮನಸ್ಸು ಬರುದಿಲ್ಲ, ಆ ರೀತಿ ಆಗತ್ತೆ. ಆದ್ರೆ ಕೊಳಚೆಯನ್ನು ಈಚೆ ಹಾಕ್ಲಿಕ್ಕೆ ಆಗದ್ರೆ ಮತ್ತೆ ತೋಡಿಗೆ ಹಾಕ್ತಾರೆ, ರಾಜಕಾಲುವೆಗೆ ಹಾಕ್ತಾರೆ, ಅದು ಅಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ. ಇದು ಸಮಸ್ಯೆ ಸೃಷ್ಟಿ ಆಗುತ್ತೆ. ಅಂತಿಂತೂ ಪಂಪ್ವೆಲ್ ಅನ್ನು ಈಗ ಅವರು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸಮಗ್ರವಾಗಿ ಡೆವಲಪ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿಂದ ನಿಮಗೆ ಇದು ಆ ಸರ್ವಿಸ್ ರೋಡ್ ಅನ್ನು ಅಗಲ ಮಾಡಬೇಕು, 2 ಸರ್ವಿಸ್ ರೋಡ್ ಅಗಲ ಆಗಬೇಕು, ನಂತರ ಕಡೆಯಿಂದ ಹೋಗೋ ಸರ್ವಿಸ್ ರೋಡು ಅಗಲ ಆಗಬೇಕು, ತೊಕ್ಕೊಟ್ಟ ಕಡೆಗೆ ಹೋಗುವ ಸರ್ವಿಸ್ ರೋಡು ಅಗಲ ಆಗಬೇಕು. ಅದೇ ರೀತಿ ಪಂಪ್ವೆಲ್ ಕಡೆಗೆ ಬರುವಂತ ಸರ್ವಿಸ್ ರೋಡ್, ತೊಕ್ಕೊಟ್ಟ ಕಡೆಯಿಂದ ಬರುವಂತ ಸರ್ವಿಸ್ ರೋಡ್, ಪುನಃ ಈ ಇದು ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸ್ ಎದುರಲ್ಲಿ ಸರ್ವಿಸ್ ರೋಡ್, ಅದು 2-3 ಫೀಟು 4 ಫೀಟ್ ಅಗಲ ಆಗಬೇಕು. ಅಗಲ ಆದ್ರೆ ನಿಮ್ಗೆ ಪಂಪ್ವೆಲ್ ಸರ್ಕಲ್ ಅತ್ಯಂತ ಸುಂದರ ಆಗುತ್ತೆ, ಹೋಗಿ ಬರೋದಕ್ಕೆ ಕೂಡ ಬರುವುದಕ್ಕೆ ಸಹ ಸುಲಭ ಆಗುತ್ತೆ. ಅಲ್ಲಿ ಅತಿಕ್ರಮಣ ಇದೆ, ನಿಮ್ಗೆ ನೀವು ಅತಿಕ್ರಮಣವನ್ನ ನೀವು ತೆರವುಗೊಳಿಸೋದಕ್ಕೆ ಯಾರ್ದು ಅಡ್ಡಿ ಆತಂಕಗಳು ಇರುವುದಿಲ್ಲ. ಅತಿಕ್ರಮಣವನ್ನು ತೆರವುಗೊಳಿಸಿ, ಅಲ್ಲಿಗೆ ನಿಮ್ಗೆ ಜಾಗ ಸಿಗುತ್ತೆ, ಮುಂದಕ್ಕೆ ಅದು ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಪಂಪ್ವೆಲಲ್ಲಿ ಇನ್ನು ಬಸ್ ಸ್ಟ್ಯಾಂಡ್ ಬರ್ತದೆ ಅಂತ ಆದ್ರೆ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಪಂಪ್ವೆಲ್ಗೆ ಬರ್ತದೆ ಅಂತ ಆದ್ರೆ ಅದು ಮತ್ತಷ್ಟು ಅನುಕೂಲ ಆಗುತ್ತೆ ನಿಮ್ಗೆ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗುವಂತ ರಸ್ತೆಯನ್ನು ಈಗಲೇ ನೀವು ಇದು ಮಾಡಿಕೊಂಡು ಅಲ್ಲಿ ಎಲ್ಲ ಈ ಕಟ್ಟಡ ಸಾಮಗ್ರಿಗಳು, ನಿರುಪಯುಕ್ತ ಕಟ್ಟಡ ಸಾಮಗ್ರಿಗಳನ್ನು ಅಲ್ಲಿ ಕೊಂಡೋಗಿ ಡಂಪ್ ಮಾಡ್ಬೇಕಂತ ಹೇಳಿದ್ರು ಇಂದಿನ ಡಿ.ಸಿ ಅವರೊಬ್ರು. ಯಾಕಂದ್ರೆ ಅಲ್ಲಿ ಲ್ಯಾಂಡ್ ಫಿಲ್ ಆಗ್ತದಲ್ಲ ಅಂತ ಹೇಳಿ ಹೇಳಿದ್ರು. ಸರ್ 1 ವರ್ಷದಿಂದ ಮಾಡಿದ್ರು, ಅದರ ನಂತರ ಬೇರೆಯವ್ರ ಅಬ್ಜೆಕ್ಷನ್ ಬಂತು, ಅಲ್ಲಿ ಲೋಕಲ್ ಅವ್ರ ಅಬ್ಜೆಕ್ಷನ್ ಬಂತು. ಯಾಕಂದ್ರೆ ಅದು ಬಸ್ ಸ್ಟ್ಯಾಂಡ್ ಆಗುವಂತ ಸೂಚನೆ ಕಾಣಲಿಲ್ಲ ಅಲ್ಲ. ಈಗಲೂ ಪ್ರಾಜೆಕ್ಟ್ ಇದೆ, ಈಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಾಡುವುದಂತ ಈಗ ಪ್ರಾಜೆಕ್ಟ್ ಇದೆ. ಅದನ್ನು PPP ಮಾಡುವುದ ಡೈರೆಕ್ಟ್ ಆಗಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಾಡುವುದು ಅಂತ ಹೇಳಿ. PPP ಮಾಡುದಾದ್ರೆ ಕಳೆದ ಸಾರಿ ಮಾಡಿದ ಟೆಂಡರ್ಗೆ ಯಾರು ಬರ್ಲಿಲ್ಲ ಅಂತ ಹೇಳಿದ್ರು, PPPಯಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಯಾರೋ ಒಬ್ರು ದುಡ್ಡು ಹಾಕುವಾಗ ಅವರು ಅದರ ರಿಕವರಿ ಆಲೋಚನೆ ಮಾಡ್ತಾರೆ. ಈಗ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ಗೆ PPP ಅಡಿಯಲ್ಲಿ ಹೇಗೆ ಗುತ್ತಿಗೆದಾರರು ಬಂದ್ರ ಅದೇ ರೀತಿ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಿತ್ತು. ಆದ್ರೆ ಅದರಲ್ಲಿ ಕಂಡೀಷನ್ಸ್ ಸ್ವಲ್ಪ ಇದಾಗಿ ಅದಕ್ಕೆ ದುಡ್ಡು ಹಾಕುವಂಥದ್ದು ಸುಮಾರು 500 ಕೋಟಿ ರೂಪಾಯಿ ಬೇಕಾಗುತ್ತದೆ ಅಂತ ಇದೆ, ಅಂದಾಜಿದೆ. ಅಷ್ಟು ದುಡ್ಡು ಹಾಕಿ ಅದನ್ನು 30 ವರ್ಷದಲ್ಲಿ ತೆಗೆಯುವಂತ ಪ್ಲಾನ್ ಬೇಕಲ್ಲ. ಅದರ ನಂತರ ಮಹಾನಗರ ಪಾಲಿಕೆ ಬಿಟ್ಟು ಕೊಡ್ಬೇಕಲ್ಲ. ಅದರ ಅಡಿಯಲ್ಲಿ ಅದು ಸರ್ವಿಸ್ ಬಸ್ ಸ್ಟ್ಯಾಂಡ್ ಬರಬೇಕು, ಸಿಟಿ ಬಸ್ ಸ್ಟ್ಯಾಂಡ್ ಬರಬೇಕು, KSRTC ಬರಬೇಕು, 3 ಬಸ್ ಸ್ಟ್ಯಾಂಡ್ಗಳು ಬರಬೇಕು, ಅಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬರಬೇಕು. ಇಲ್ಲ ನಿಮ್ಗೆ ದುಡ್ಡು ತೆಗಿಯಕ್ಕಾಗಲ್ಲ, ಖಂಡಿತ ಅದೇ ಅಷ್ಟು ಇದೆಲ್ಲ. ಆದ್ರಿಂದಾಗಿ ಅದು ಆ ಸಮಸ್ಯೆ ಆಗಿರುತ್ತೆ. ಅದು ಒಂದು ಆಗ್ತಾ ಇರ್ತದೆ. ಇದನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅದಕ್ಕೆ ಅನುಕೂಲ ಆಗುತ್ತೆ. ಜನರನ್ನು ಅದಕ್ಕೆ ಇನ್ವೆಸ್ಟ್ ಮಾಡುವವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೂ ಅದು ಅನುಕೂಲ ಆಗುತ್ತೆ. ಇಲ್ಲ ನೇರವಾಗಿ ಸ್ಮಾರ್ಟ್ ಸಿಟಿ ಅಡಿಯಲ್ಲೇ ಮಾಡಬೇಕು. ಸ್ಮಾರ್ಟ್ ಸಿಟಿ ಅಡಿಯಲ್ಲೇ ಮಾಡಿದ್ರು ಸಹ ಅದರ ನಂತರ ಅದನ್ನು ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡಬೇಕು ಅಂತ.
ಧನ್ಯವಾದಗಳು ಸರ್, ನಮ್ಮ ಜೊತೆ ಕೂತು ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Mart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology,
ENT, nephrology and many more. AJ Hospital and Research Center, Kuntikana, Mangaluru. Call 22255533. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.